ಮಂಟಪದ ಎಲ್ಲ ಬಂಧುಗಳಿಗೆ ಶುಭ ಸಂಜೆ ನಮಸ್ಕಾರ. ಇವತ್ತಿನ ನಮ್ಮ ಕಕ್ಕ ಸಂವಾದವನ್ನು ಆರಂಭ ಮಾಡ್ತಾ ಇದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶ್ರೀಯುತ ಕರುಣಾಕರ ಬಳ್ಕೂರು ಅವರು ಎಕ್ಸ್ಪರ್ಟ್ PU ಕಾಲೇಜು ಮಂಗಳೂರು ಇಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಕಳೆದ 11 ವರ್ಷಗಳಿಂದ ಕೆಲಸ ಮಾಡ್ತಾ ಬಂದಿದ್ದಾರೆ. ಅವರೊಟ್ಟಿಗೆ ನಡೆಸಿದಂತಹ ಸಂವಾದ ಇದೀಗ ನಿಮ್ಮೆದುರು. ಕೇಳಿ, ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಬೇಕು ಅಂತ ವಿನಂತಿಸ್ಕೊಳ್ತೇನೆ. ಧನ್ಯವಾದ. ನಮಸ್ಕಾರ, ಶುಭ ಸ್ವಾಗತ ಸರ್. ಹೇಗಿದ್ದೀರಾ? ನಮಸ್ತೆ ಮೇಡಮ್. ನೀವ್ ಹೆಂಗಿದ್ರಿ? ನಾನ್ ತುಂಬಾ ಚೆನ್ನಾಗಿದ್ದೀನಿ ಸರ್. ಶ್ರೀಯುತ ಕರುಣಾಕರ್ ಬಳ್ಕೂರು ಅವ್ರ ಜೊತೆಗೆ ನಾನ್ ಮಾತಾಡ್ತಿದ್ದೀನಿ. ಇವ್ರ ಹತ್ರ ಮಾತಾಡುವಾಗ ಸ್ವಲ್ಪ ಹುಷಾರಾಗಿ ಮಾತಾಡ್ಬೇಕು, ಯಾಕಂದ್ರೆ ರೇಡಿಯೋನಲ್ಲಿ ನಿಮ್ಮ ನಮಸ್ಕಾರ, ನಾನು ಕರುಣಾಕರ, ಏನ್ ಸಮಾಚಾರ ಅಂತ ಒಂದು ಟ್ಯಾಗ್ ಲೈನ್ ಶುರು ಆಗ್ತಿತ್ತಲ್ಲ, ಮಂಗಳೂರು ಮುಸ್ಸಂಜೆ ಮಸ್ತ್ ಮಧ್ಯಾಹ್ನ, ಹೇಗಿದೆ ನಮ್ಮೂರು, ಏನ್ ಸರ್ ಇಷ್ಟೊಂದು ಕಾರ್ಯಕ್ರಮ ಮಾಡ್ಬಿಟ್ಟಿದ್ದೀರಿ ನೀವು? ಬರೀ ಅವಕಾಶ ಸಿಕ್ಕಿತ್ತು, ಹಾಗೆ ನಾನು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಜನರಿಗೆ ಏನೋ ಒಂದು ಸಂದೇಶ ಕೊಡಬೇಕಿತ್ತು, ಅದನ್ನ ಕೊಡೋ ಪ್ರಯತ್ನ ಮಾಡ್ತಿದ್ದೆ. 93.5 SFM ಅಲ್ಲಿ ಕೆಲಸ ಮಾಡ್ತಾ ಇದ್ರಿ ರೇಡಿಯೋ ಜಾಕಿಯಾಗಿ. ಕರಾವಳಿಯ ಬಹುಮುಖ ಪ್ರತಿಭೆ ಕರುಣಾಕರ ಬಳ್ಕೂರು ಅವರು. ಇವರು ಬಸ್ರೂರಿನಲ್ಲಿ ಪ್ರಾಥಮಿಕ, ಪ್ರೌಢ ಮತ್ತು ಪದವಿ ಪೂರ್ವ ಶಿಕ್ಷಣ, ಪದವಿ ಶಿಕ್ಷಣ ಎಲ್ಲ ಮುಗಿಸಿ ಆ ನಂತರ ಸ್ನಾತಕೋತ್ತರ ಪದವಿಯನ್ನ ಕನ್ನಡದಲ್ಲಿ ಪಡ್ಕೊಳ್ತೀರಿ. ಆಮೇಲೆ ನೀವು ಮಂಗಳೂರಿನ ಎಕ್ಸ್ಪರ್ಟ್ ನಲ್ಲಿ ಈಗ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಕಳೆದ 11 ವರ್ಷಗಳಿಂದ ಕೆಲಸ ಮಾಡ್ತಿದ್ದೀರಿ. ಇದಕ್ ಮುಂಚೆ ಬಹಳಷ್ಟು ಏನು ಮಾಧ್ಯಮಗಳಲ್ಲಿ ಕೆಲಸ ಮಾಡಿದ್ದೀರಲ್ಲ ಸರ್? ಚೆನ್ನಾಗಿದೆ ಎಲ್ಲ ನಿಮ್ಮ ಪ್ರೊಫೈಲ್ ನಾನು ನೋಡ್ತಾ ಇದ್ದೆ, ಓದ್ತಾ ಇದ್ದೆ, ಬಹಳ ಖುಷಿ ಆಯ್ತು. ಅದ್ರ ಜೊತೆಗೆ ಮಂಗಳೂರು ಅಂದ್ರೆ ಹೇಳಿ ಕೇಳಿ ಯಕ್ಷಗಾನ, ನಾಟಕ ಇದೆಲ್ಲದಲ್ಲಿ ಆಸಕ್ತಿ ಬಂದ್ಬಿಡುತ್ತೆ ಸಹಜವಾಗಿ. ಮಣ್ಣಿನ ಗುಣ. ಯಕ್ಷಗಾನದಲ್ಲೂ ಕೂಡ ನಿಮ್ಮ ಏನು ಕ್ಷೇತ್ರ ಇತ್ತು ಅಂತ ಕೇಳಿಪಟ್ಟು ಖುಷಿ ಆಯ್ತು. ಆದ್ರೆ ಎಲ್ಲವನ್ನೂ ಸೇರಿಸಿ ಅಥವಾ ನಿರೂಪಣೆ ಇರ್ಲಿ, ಚರ್ಚಾ ಸ್ಪರ್ಧೆ, ಚರ್ಚಾ ಗೋಷ್ಠಿ, ಕವಿಗೋಷ್ಠಿ ಇದ್ರಲ್ಲೆಲ್ಲ ಭಾಗವಹಿಸಿದ್ರಿ ಸರಿ. ಈ ಕಗ್ಗದ ನಂಟು ಯಾವಾಗ ಶುರುವಾಯ್ತು ಅಂತ ನಾನು ಕೇಳ್ತೀನಿ ಸರ್. ಮೊದಲನೇ ಪ್ರಶ್ನೆ ನಿಮ್ಗೆ. ಎಲ್ರಿಗೂ ನಮಸ್ಕಾರ ಮೇಡಮ್. ನಿಮಗೂ ಕೂಡ ನಮಸ್ಕಾರ. ಮೊದಲಾಗಿ ನಮಸ್ಕಾರ. ಕಗ್ಗ ಆರಂಭ ಆಗ್ಲಿಕ್ಕೆ ನಾನು ಆಕ್ಚುಲಿ ಸಾಹಿತ್ಯ ವಿದ್ಯಾರ್ಥಿ, ಕನ್ನಡದ ವಿದ್ಯಾರ್ಥಿ. ನಾನು ಆರಂಭದ ದಿನಗಳಲ್ಲಿ ನಾನು ಕವಿಗಳ ಬಗ್ಗೆ, ಕಾವ್ಯಗಳ ಬಗ್ಗೆ ಎಲ್ಲ ಓದ್ತಾ ಇದ್ದೆ. ಮಕ್ಳಿಗೆ ಕೂಡ ಅದನ್ನೇ ಪಾಠ ಮಾಡ್ತಾ ಇದ್ದೆ. ಅದು ಎಲ್ಲೋ ಒಂದು ಭಾಷಣದಲ್ಲಿರ್ಬೋದು, ಉಪನ್ಯಾಸದಲ್ಲಿರ್ಬೋದು, ಇವರ ಅಥವಾ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಅಥವಾ ನಿಮ್ಮ ಕಗ್ಗದ ಸಂಸ್ಥೆಗಳಲ್ಲಿ ಕೆಲವೊಂದು ಕಗ್ಗ ಕೇಳಿಸ್ಕೊಳ್ತಾ ಇದೆ. ಇಲ್ಲಿ ಮಂಗಳೂರಲ್ಲಿ ಕೂಡ ಆಗಾಗ ಕಗ್ಗ ಗೋಷ್ಠಿಗಳೆಲ್ಲ ಆಗ್ತವೆ. ಆದ್ರೆ ಇತ್ತೀಚೆಗೆ ಯಾವುದೋ ಒಂದು ರೀತಿಯ ಒಂದು ಅದರ ಸಂದೇಶ ಇರ್ಬೋದು, ಅದರ ಅನುಭವದ ಸಾರ ಇರ್ಬೋದು, ನನ್ನ ಮೇಲೆ ಬಹಳಷ್ಟು ಪ್ರಭಾವ ಬೀರ್ತು. ಆಗ ಒಂದಿನ ಹೀಗೆ ಈ ಲಾಕ್ಡೌನ್ ಆ ಸಂದರ್ಭದಲ್ಲಿ ನಾನು ಮನೇಲೇ ಇದ್ದೆ, ಎಲ್ಲೂ ಹೊರಗಡೆ ಹೋಗ್ಲಿಲ್ಲ, ಕೆಲಸ ಕೂಡ ಮನೆಯಿಂದನೇ ಮಾಡ್ತಾ ಇದ್ದೆ. ಒಬ್ರು ಸ್ನೇಹಿತರು ಒಂದು ಟೆಸ್ಟ್ ಮಾಡಿದೆ ನಂಗೆ ವಾಟ್ಸಪ್ ಅಲ್ಲಿ. ನನ್ಗೆ ತುಂಬಾ ಕಷ್ಟ ಆಗಿದೆ ಲೈಫಲ್ಲಿ, ನಾನು ತುಂಬಾ ಜಿಗುಪ್ಸೆ ಆಗಿದ್ದೇನೆ, ಅವರದ್ದೇ ನೋವುಗಳನ್ನು ಹೇಳ್ಕೊಳ್ತಾ ಹೋದ್ರು. ನನ್ನ ಆ ನೋವುಗಳಿಗೆ ನಾನು ಕೂಡ ರಿಯಾಕ್ಟ್ ಮಾಡ್ತಾ ಇದ್ದೆ, ಮೆಸೇಜ್ ಮಾಡ್ತಾ ಇದ್ದೆ ಅವರಿಗೆ. ಆ ಮಾಡುವಾಗ ನನ್ನ ಅನುಭವದ ಜೊತೆಯಲ್ಲೇ ಕಗ್ಗದ ಅನುಭವದ ಮಾತುಗಳನ್ನು ನಾನು ಅವ್ರಿಗೆ ಹೇಳಿದೆ. ಅಂದ್ರೆ ಧೈರ್ಯ ತುಂಬೋ ಪ್ರಯತ್ನ ಮಾಡಿದೆ. ಆ ಧೈರ್ಯ ತುಂಬಾ ಪ್ರಯತ್ನ ಮಾಡಿದ್ರೆ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬಂದಾಗ ಅವ್ರು ಹೇಳಿದ್ರು, ಸರ್ ಕೇವಲ ನೀವು ಇಷ್ಟಕ್ಕೆ ಸೀಮಿತ ಮಾಡ್ಬಿಡಿ, ನನಗೆ ನೀವು ಪ್ರತಿನಿತ್ಯ ಒಂದು ಕಗ್ಗವನ್ನ ಬರೆದು ಕಳಿಸಿ ಅಥವಾ ಕಗ್ಗವನ್ನ ರೆಕಾರ್ಡ್ ಮಾಡಿ ಕಳಿಸಿ ಅಂತ ಹೇಳಿದ್ರು. ಅದ್ರ ಜೊತೆ ವಿವರಣೆ ಕೂಡ ಹೇಳಿ ಅಂತ ಹೇಳಿದ್ರು. ಅದೇ ಸೇಮ್ ಟೈಮ್ ನಾನು ಒಂದು ಕಗ್ಗವನ್ನ ಸಣ್ಣ ರೀತಿಯಲ್ಲಿ ನಮ್ಮ ಕುಮಾರನಾಥ್ ಸರ್ ಮತ್ತೆ ಅರವಳ್ಳಿ ಸದಾಶಿವರಾವ್ ಅವರಿಗೆ ಕಳಿಸಿದ್ದೆ. ಆಗ ಅವ್ರು ಹೇಳಿದ್ರು, ನೀವು ನಿಮ್ಮದೇ ಆದಂತ ಒಂದು ಚಾನಲ್ ಮಾಡಿ ಅದರಲ್ಲಿ ನೀವು ಸರಳವಾಗಿ ಜನರಿಗೆ ತಲುಪಿಸೋ ಪ್ರಯತ್ನ ಮಾಡಿ, ಚೆನ್ನಾಗಿದೆ, ನಿಮ್ಮ ವಾಯ್ಸ್ ಚೆನ್ನಾಗಿದೆ, ನಿಮ್ಮಲ್ಲಿ ಒಳ್ಳೆ ಗುಣ ಇದೆ, ಅದನ್ನ ಮಾಡೋ ಪ್ರಯತ್ನ ಮಾಡಬಹುದು ಅಂತ ಹೇಳಿದ್ರು. ಆ ದಿನದಿಂದ ಶುರು ಮಾಡಿದವ್ ನಾನು ಇವತ್ತಿನವರೆಗೂ ಕೂಡ 51ನೇ ಕಗ್ಗ, ಇವತ್ತು ದಿನಕ್ಕೊಂದು ಕಗ್ಗ, ದಿನಕ್ಕೆ 2-3 ಕಗ್ಗ ಇಲ್ಲ, ಒಂದೇ ಕಗ್ಗ. ತುಂಬಾ ಅರಿಲಿಕ್ಕೆ ಆಗುದಿಲ್ಲ, ಸ್ವಲ್ಪವನ್ನ ತಿಳ್ಕೊಳ್ಳೋಣ ಜೀವನದಲ್ಲಿ, ಆ ಮೂಲಕ ನಮ್ಮ ಬದುಕನ್ನ ಕಟ್ಟಿಕೊಳ್ಳೋಣ ಅನ್ನೋದನ್ನ ಆರಂಭಿಸಿ ಇವತ್ತು 51 ಕಗ್ಗ ನಾನು ಪ್ರೆಸೆಂಟ್ ಮಾಡಿದ್ದೇನೆ. ಪ್ರತಿನಿತ್ಯ ಕೂಡ ನಾನು ಕನಿಷ್ಠ ಅಂದ್ರೆ ಒಂದು ರಾತ್ರಿ ನಂತರ, ಆಕ್ಚುಲಿ 8 ಗಂಟೆ ರಾತ್ರಿ ನಂತರ ಅದನ್ನ ರೆಕಾರ್ಡ್ ಮಾಡೋದು. ಕಡಿಮೆ ಅಂದ್ರೆ 4ರಿಂದ 5 ಗಂಟೆ ನಾನು ಆ ಒಂದು ರೆಕಾರ್ಡಿಂಗ್ ಮತ್ತೆ ಅದನ್ನ ಸ್ಕ್ರಿಪ್ಟ್ ರೈಟ್ ಮಾಡೋದಿರ್ಬೋದು, ಅದನ್ನ ನಾನು ತಿಳ್ಕೊಳ್ಳೋದಿರ್ಬೋದು, 5 ಗಂಟೆ ಸಮಯ ನಾನು ಅದಕ್ಕಿಟ್ಟು ಮತ್ತೆ ಅದನ್ನ ಯೂಟ್ಯೂಬ್ ಚಾನಲ್ಗೆ ಅದನ್ನ ಅಪ್ಲೋಡ್ ಮಾಡಿ ಮತ್ತೆ ನನ್ನ ಎಲ್ಲ ಸ್ನೇಹಿತರಿಗೆ, ನನ್ನ ಆಪ್ತರಿಗೆ ಅದನ್ನ ಒಂದು ಸಂದೇಶವನ್ನು ಕಳಿಸ್ತೇನೆ. ಇಷ್ಟ ಆದವ್ರು ನೋಡ್ತಾರೆ, ಮತ್ತೆ ಅದಕ್ಕೆ ನಾನು ರಿಯಾಕ್ಟ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ. ಇವತ್ತು ನಂಗೆ ತುಂಬಾ ಖುಷಿ ಆಯ್ತು, ಇವತ್ತೇನೋ ಒಂದು ಜೀವನದ ಸ್ಫೂರ್ತಿ ಬಂತು, ಒಳ್ಳೆ ಚೆನ್ನಾಗಿದೆ, ಇವತ್ತು ರಿಲೇಟೆಡ್ ಲೈಫಿಗೆ ತುಂಬಾ
ಎಫೆಕ್ಟಿವ್ ನೀವು ಹೇಳಿದ್ದೀರಿ. ಎಲ್ಲಕ್ಕಿಂತ ಮಿಗಿಲಾಗಿ ಡಾಕ್ಟರ್ BA ವಿವೇಕ್ ರೈ ಅವರು, ದೊಡ್ಡ ಗುರುಗಳವರು, ಅವರು ಕೂಡ ನನಗೆ ನಿನ್ನ ಕಗ್ಗಗಳು ತುಂಬಾ ಆಪ್ತವಾಗಿದೆ. ಇನ್ನು ಭುವನೇಶ್ವರಿ ಹೆಗಡೆ ಅವರು ಕೂಡ ಅದಕ್ಕೆ ಅವರು ಅವ್ರದ್ದೇ ಆದ ಒಂದು ಅನುಭವ ಹೇಳಿದ್ರು. ಆನಂತರ NK ಲೋಕಲಾಕ್ಷಿ ಅವರು ಇರ್ಬೋದು, ಹೀಗೆ ಬೇರೆ ಬೇರೆ ಸ್ನೇಹಿತರು, ನನ್ನ ಮಂಗಳೂರಿನ ಸ್ನೇಹಿತರು ಇರ್ಬೋದು ಅಥವಾ ಬೇರೆ ಬೇರೆ ಊರಿನವರಲ್ಲ, ಕೇಳಿದವರು ಅದಕ್ಕೊಂದು ರಿಯಾಕ್ಟ್ ಕೊಡ್ತಾ ಇದ್ರು. ರಿಯಾಕ್ಟ್ ಕೇಳಿದಾಗ ನಂಗೆ ನೋಡಿದಾಗ ಸಂದೇಶ, ನಾನೇನೋ ಮಾಡ್ತಾ ಇದ್ದೀನಿ, ಇನ್ನೂ ಏನೋ ಮಾಡ್ಬೇಕು, ಡಿಫ್ರೆಂಟ್ ಆಗಿ ಮಾಡ್ಬೇಕು ಅನ್ನೋದು ನನಗೆ ತುಂಬಾ ಖುಷಿ ತರ್ತಾ ಇತ್ತು. ಹಾಗೆ ಒಂದಿನ ಏನಾಯ್ತಂದ್ರೆ, ನಮ್ಮ ವಿಧಾನಸಭೆಯಲ್ಲಿ ಕೂಡ ನಮ್ಮ DK ಶಿವಕುಮಾರ್ ಅವರು ಕೂಡ ಒಂದು ಕಗ್ಗವನ್ನು ಪ್ರೆಸೆಂಟ್ ಮಾಡ್ತಾರೆ. ನೋಡಿ ಎಂತ ಒಂದು ಎಫೆಕ್ಟ್ ನೋಡಿ ನಮ್ಮ ಸಾಹಿತ್ಯದಲ್ಲಿ ಇದೆ ಅನ್ನೋದಕ್ಕೆ. ಒಬ್ಬ ರಾಜಕಾರಣ ವ್ಯಕ್ತಿ ಕೂಡ ಅಲ್ಲಿ ಅದನ್ನ ಪ್ರೆಸೆಂಟ್ ಮಾಡ್ತಾರೆ. ಅದೇ ಸಂದೇಶವನ್ನು ಯೂಟ್ಯೂಬ್ ಅಲ್ಲಿ ಸಿಕ್ತು ನನಗೆ. ಅದನ್ನ ರೆಕಾರ್ಡ್ ಆಗಿ ಇಟ್ಕೊಂಡು ನಾನು ಒಂದಿಷ್ಟು ಪ್ರಸಾರ ಮಾಡಿದೆ. ಒಂದಿಷ್ಟು ಮಂದಿಗೆ ಅದು ರೀಚ್ ಆಗಿತ್ತು. ಅಂದ್ರೆ ನಮ್ಮ ಮಾನ್ಯ DV ಗುಂಡಪ್ಪನವರ ಅನುಭವದ ಸಾರ ಇದೆ ನೋಡಿ, ಅದು ಅದ್ಭುತವಾದ ಜಗತ್ತದು. ಬಹುಶಃ ನಿಮ್ಮ ಸ್ನೇಹಿತರೊಬ್ರು ಕೇಳಿದ್ದು, ರೋಗಿ ಬಯಸಿದ್ದು ಹಾಲು ಅನ್ನ ಮತ್ತೆ ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನೋ ತರ ನಿಮ್ಗೆ ನೀವು ಅದೇ ಗುಂಗಲ್ಲಿದ್ರಿ, ಆ ಕಾರಣಕ್ಕೆ ಸಿಕ್ಬಿಡ್ತು ಅಂತ ಅನ್ಕೊಳ್ತೀನಿ. ಖಂಡಿತ ಖುಷಿ ಅನ್ಸೋದು ಏನ್ ಗೊತ್ತದೆ, ಕುಡ್ಲಾ ಟು ಕುಂದಾಪುರ ಅಂತ ನೀವೊಂದು ಚಾನೆಲ್ ಕೂಡ ಏನೋ ಮಾಡ್ತಾ ಇದ್ದೀರಿ, ಹಾಕೊಂಡಿದ್ದೀರಿ. ಈಗ ನೀವು ಕುಡ್ಲಾ ಟು ಕನ್ನಡ ನಾಡು ಆಗ್ಬಿಟ್ಟಿದ್ದೀರಿ, ಎಲ್ಲಾ ಕಡೆ ಕೇಳಿಸ್ಕೊಳ್ತಾ ಇದ್ದಾರೆ ನಿಮ್ಮ ಮಾತುಗಳನ್ನ. ಖಂಡಿತ ಖಂಡಿತ. ಯಾಕಂದ್ರೆ ಈ ಕುವೆಂಪು ಅವ್ರು ಹೇಳಿದಾಗೆ ನಾವು ವಿಶ್ವಪಥವನ್ನು ಮುಟ್ಟಬೇಕು. ಒಂದು ಕೇವಲ ಒಂದು ಹಳ್ಳಿಗೆ ನಾವು ಸೀಮಿತ ಆಗ್ಬಾರ್ದು. ನಮ್ಮ ಜ್ಞಾನ ಎನ್ನುವುದು ಪ್ರತಿಯೊಬ್ಬನ ವ್ಯಕ್ತಿಗೂ ಕೂಡ ಸಿಗ್ಬೇಕು, ಅದು ದಕ್ಕಬೇಕು. ಹೌದು. ಆ ನೆಲೆಯಲ್ಲಿ ಎಷ್ಟು ಪ್ರಸಾರ ಮಾಡ್ಲಿಕ್ಕೆ ಆಗ್ತದೆ, ಎಷ್ಟು ಜನವನ್ನು ಮುಟ್ಲಿಕ್ಕೆ ಆಗ್ತದೆ. ಯಾಕಂದ್ರೆ ನಾವ್ ಎಷ್ಟೇ ಹಣ ಮಾಡಿದ್ರು ಕೂಡ ಅದು ಸೀಮಿತ ಅವಧಿಗೆ ಮಾತ್ರ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಈ ನಡುವೆ ಜೀವನವೇ ಕತ್ತಲೆ ಅಂತ ಹೇಳ್ತಾರೆ. ಅದು ಖಂಡಿತ ಸತ್ಯ. ಆದ್ರೆ ಸಾಧನೆ ಅನ್ನೋದೇನಿದೆ ನೋಡಿ ನಾವು ಮಾಡುದು, ಅದು ಶಾಶ್ವತವಾಗಿರುತ್ತೆ. 10 ಜನ ಗುರುತಿಸ್ತಾರೆ. ಇತ್ತೀಚೆಗಷ್ಟೇ ನನ್ನ ಸ್ನೇಹಿತರೊಬ್ರು ಮರಣ ಹೊಂದಿದ್ರು. ಅವರ ಸಾಧನೆ ನೋಡುವಾಗ ನನಗೆ ಅದ್ಭುತ ಅನಿಸ್ತು. ಆದ್ರೆ ನಮ್ಮ ಸಮಾಜ ಅವರನ್ನ ಗುರುತಿಸುವಲ್ಲಿ ಎಲ್ಲೋ ಒಂದ್ ಕಡೆ ಅದು ತಪ್ಪು ಮಾಡಿದೆ, ಸರಿಯಾಗಿ ಗುರುತಿಸಿಲ್ಲ. ಗುರುತಿಸ್ಬೇಕಿತ್ತು. ಈ ರೀತಿಯ ಅನುಭವಗಳೆಲ್ಲವೂ ಕೂಡ ಇಲ್ಲಿ ಕಗ್ಗದಲ್ಲಿ ಬರುವ ಅನುಭವಗಳು ಕೂಡ ಜೀವನಕ್ಕೆ ಬಹಳ ಹತ್ತಿರವಾಗಿರ್ತದೆ. ಯಾಕಂದ್ರೆ ನಮ್ಮ ದಿನನಿತ್ಯದಲ್ಲಿ ಇರುವಂತ ವಿಚಾರಗಳವು, ಆದ್ರೆ ನಾವು ಅದನ್ನು ಗಮನಿಸುವುದಿಲ್ಲ. ಹೌದು ಸರ್, ಹೌದು. ಎಷ್ಟೋ ಸಲ ನಮ್ ಕಣ್ಣಿಂದ ಮರೆಯಾಗಿ ಹೋಗ್ಬಿಡ್ತವೆ, ಆ ವಿಷಯಗಳೇ ಸಿಗೋದಿಲ್ಲ. ಆ ಪರಿಸ್ಥಿತಿಗೂ ಕೂಡ ಆಗಿರುತ್ತೆ ಎಷ್ಟೋ ಸಲ. ಆದ್ರೆ ನನಗೆ ನಿಜವಾಗಿ ನಿಮ್ಮ ಪ್ರೊಫೈಲ್ ನೋಡುವಾಗ ಅನ್ಸಿದ್ದು, ಹುಟ್ಟೂರಿನ ಸಮ್ಮಾನ ಕೂಡ ಸಿಕ್ಕಿದೆ ನಿಮಗೆ, ಮತ್ತೆ ಎಲ್ಲಾ ಕಡೆ ನಿಮ್ಮನ್ನ ಗುರುತಿಸ್ತಾರೆ. ನಿಮ್ಮನ್ನ ಕನ್ನಡ ವಿಭಾಗದಲ್ಲಂತೂ ನೀವು ಕೆಲಸ ಮಾಡುವಾಗ ಎಷ್ಟೋ ಜನ ವಿದ್ಯಾರ್ಥಿಗಳು ಇವತ್ತಿಗೂ ನಿಮ್ಮನ್ನ 11 ವರ್ಷಗಳಿಂದ ಕೆಲಸ ಮಾಡ್ತಿದ್ದೀರಿ, ನೆನ್ಪಿಟ್ಕೊಂಡಿರ್ತಾರೆ. ನನ್ನ ಸಂಸ್ಥೆಯ ಅಧ್ಯಕ್ಷರಾಗಿರುವಂತ ಶ್ರೀಯುತ ನರೇಂದ್ರ ನಾಯ್ಕ ಅವರು ಕೂಡ ಬಹಳ ಪ್ರೋತ್ಸಾಹವನ್ನು ಕೊಡ್ತಾರೆ. ಇಡೀ ಸಂಸ್ಥೆ ಎಲ್ಲರೂ ಕೂಡ, ಸಹೋದ್ಯೋಗಿಗಳಿರ್ಬೋದು ಅಥವಾ ಡಾಕ್ಟರ್ ಉಷಾಪ್ರಭಾ ನಾಯ್ಕ ಇರ್ಬೋದು, ನಮ್ಮ ಸಂಸ್ಥೆ ಉಪಾಧ್ಯಕ್ಷರವರು, ಇವರೆಲ್ಲರೂ ಕೂಡ ಬಹಳ ಪ್ರೋತ್ಸಾಹ ಕೊಡ್ತಾರೆ. ಹೀಗಲ್ಲ, ಹೀಗ್ ಮಾಡ್ಬೇಕು ಅನ್ನೋ ತಿದ್ದುವಂತ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಆ ಕೇಳುವಂತ ತಿದ್ದುಗಳು, ಅನುಭವಗಳು ನಮ್ಮಲ್ಲಿ ಇದ್ದಾಗ ನಾವು ಬೆಳವಣಿಗೆ ಆಗ್ಲಿಕ್ಕೆ ಆಗ್ತದೆ. ಹೌದು ಸರ್, ನಿಜವಾದ ಪ್ರತಿಭೆಗೆ ಪ್ರೋತ್ಸಾಹ ಕೊಡೋದು. ಹೌದು, ಖಂಡಿತ ಮೇಡಮ್. ಕಗ್ಗದ ವಿಚಾರಗಳನ್ನ ಬಹುಶಃ ನಿಮ್ಮ ಮಕ್ಕಳಿಗೆಲ್ಲ ತಿಳಿಸ್ಲಿಕ್ಕೆ ಒಂದು ಒಳ್ಳೆ ವೇದಿಕೆ ಅಂತಾನು ಕೂಡ ನಾನು ಅನ್ಕೊಳ್ಳಿ. ಖಂಡಿತ ಪಾಠ ಮಾಡುವ ಆಗಾಗ ಒಂದೊಂದು ಕಗ್ಗವನ್ನು ಹೇಳ್ತೇನೆ. ಒಳ್ಳೇದು, ಅವ್ರ ಜೀವನಕ್ಕೆ ಎಷ್ಟು ಹೆಲ್ಪ್ ಆಗ್ತದೆ. ನಿಜ, ಖಂಡಿತ. ಅದನ್ನ ಮುಂದಿನ ಪೀಳಿಗೆಗೆ ನಾವು ತಲುಪಿಸೋದೇ ನಮ್ಮ ಮೇಲಿರುವ ದೊಡ್ಡ ಜವಾಬ್ದಾರಿ ಅಲ್ವಾ? ಖಂಡಿತ ಮೇಡಮ್, ಖಂಡಿತ. ನಾವು ಈ ದಿನ ಒಂದು ಕಗ್ಗವನ್ನ ಆಯ್ಕೆ ಮಾಡ್ಕೊಂಡಿದೀವಿ. ಅದು ಹೀಗಿರುತ್ತೆ, 47ನೆಯ ಕಗ್ಗ. ಅರೆಗಣ್ಣು ನಮದೆಂದು ಕೊರಗಿ ಫಲವೇನು, ಅರೆ ಬೆಳಕು ಧರೆಯೊಳೆಂದೊರಲಿ ಸುಖವೇನು, ಇರುವ ಕಣ್ಣಿರುವ ಬೆಳಕಿನೊಳ್ ಅದನಿತ ನೋಡಿ ಪರೀಕ್ಷಿಸಿದೊಡದು ಲಾಭ ಮಂಕುತಿಮ್ಮ ಅಂತ DV ಗುಂಡಪ್ಪನವ್ರು ಹೇಳ್ತಾರೆ. ನಾವು ಇಡೀ ಜಗತ್ತು ಎಲ್ಲಾ ಕಡೆನೂ ಒಂದೇ ಸಲ ಬೆಳಕಿರೋದಿಲ್ಲ, ಅಥವಾ ಒಂದೇ ಸಲ ಕತ್ತಲು ಇರೋದಿಲ್ಲ. ಅರ್ಧ ಬೆಳಕೋ, ಅರ್ಧ ಜಗತ್ತು ಬೆಳಕು, ಇನ್ನರ್ಧ ಜಗತ್ತು ಕತ್ತಲು. ಅಷ್ಟನ್ನ ನೋಡೋದಾದ್ರೆ ಇಲ್ಲಿ ಇರುವಂತಹ ಒಳ ಅರ್ಥ ಏನಿದೆ ಮತ್ತು ಇದ್ರೊಳಗಡೆ ಇರುವಂತಹ ಒಂದು ಸಾರ ಅಥವಾ ನಮಗೆ ಕೊಡ್ತಿರುವಂತಹ ಸಂದೇಶ DV ಗುಂಡಪ್ಪನವ್ರಿಗೆ ಏನು ಅನ್ನೋದನ್ನ ನಿಮ್ಮ ಮಾತುಗಳಲ್ಲಿ ಹಂಚಿಕೊಳ್ಳೋದಾದ್ರೆ ದಯವಿಟ್ಟು ಏನ್ ಹೇಳ್ತೀರಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ನಿಮಗೆ ಕಂಪನಾಂಕ ಬಳಗದ ಕಗ್ಗ ಸಂವಾದಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್. ದಯಮಾಡಿ ಕೂಡ ಧನ್ಯವಾದಗಳು ಮೇಡಮ್. ನಮಸ್ಕಾರ ನಮ್ಗೆಲ್ಲರಿಗೂ ಕೂಡ. ನನ್ನ ಇಷ್ಟದ ಕಗ್ಗ ಕೂಡ ಇದು. ಅರೆಗಣ್ಣು ನಮ್ಮದೆಂದು ಕೊರಗಿ ಫಲವೇನು. ಕೊರಗು ಅನ್ನೋದಿದೆ ನೋಡಿ, ದುಃಖ, ದುಗುಡ, ದುಮ್ಮಾನ, ನೋವು. ಈ ಪ್ರಪಂಚದ ಯಾವುದೇ ಮೂಲೆಯಲ್ಲಿ, ಯಾವುದೇ ವ್ಯಕ್ತಿಯಲ್ಲಿ ನೀವು ನೋಡಿ ದುಃಖ ಇದೆ. ದುಃಖ ಇಲ್ಲದಿರುವಂತ ಸ್ಥಳವೇ ಇಲ್ಲ. ಗೌತಮ ಬುದ್ಧನ
ಅವನ ಜೀವನ ಸಾರದಲ್ಲಿ ನಾವು ನೋಡಿದ್ದೇವೆ. ಆಸೆ ದುಃಖಕ್ಕೆ ಮೂಲ ಅಂತ ಹೇಳ್ತಾನೆ. ದುಃಖ ಇಲ್ಲದಿರುವಂತ ಮನೆ ಎಲ್ಲಿದೆ ಅಂತ ಹೇಳ್ತಾನೆ. ಸಾಸಿವೆ ತರುವಂತ ಒಂದು ಪ್ರಕರಣ. ಅರೆ ಬೆಳಕು ಬರೆಯೋಳ್ ಒಂದೊರಲಿ ಸುಖವೇನು, ಇರುವ ಕಣ್ಣಿರುವ ಬೆಳಕಿನೋಳ್ ಅದನಿತ ನೋಡಿ ಪರೀಕ್ಷಿಸಿದೋಳು ಅದು ಲಾಭ ಮಂಕುತಿಮ್ಮ. ಈ ಅನುಭವದ ಸಾರ ಇದೆ ನೋಡಿ ಮಾನ್ಯ ಡಿ.ವಿ.ಜಿ ಅವರದು. ನನ್ನ ಜೀವನಕ್ಕೆ ಬಹಳ ಆಪ್ತ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ನಾನು ನೋಡಿದ್ದೀನಿ ಪ್ರಪಂಚವನ್ನ. ಯಾಕಂದ್ರೆ ನಾನು ವಯಸ್ಸಿನಲ್ಲಿ ಚಿಕ್ಕವ, ಅನುಭವದಲ್ಲಿ ಕೂಡ ಚಿಕ್ಕವನೇ. ಆದ್ರೆ ಹಿರಿಯವರ ಗುರುಗಳ ಒಂದು ಅಥವಾ ಹೊರ ಪ್ರಪಂಚವನ್ನು ನೋಡಿದಾಗ ತುಂಬಿದ ಕೂಡ ಯಾವತ್ತೂ ತುಳುಕಲಾರದು. ಇದು ಗಾದೆ ನಮ್ ಹಿರಿಯವರು ಹೇಳಿದ್ದು, ಖಂಡಿತ ಸತ್ಯ ಹೌದು. ಹಾಗಾಗಿ ಅಲ್ಪ ಜ್ಞಾನವನ್ನು ಇಟ್ಕೊಂಡು ಪೂರ್ಣ ಸತ್ಯವನ್ನು ಹುಡುಕೋದು ಹೇಗೆ? ಗೋಳಾಡಬಾರ್ದು, ಅಳಬಾರ್ದು, ಹೊರಗಬಾರ್ದು. ಆದ್ರೆ ಆ ಪರಿಪೂರ್ಣವನ್ನ ಜ್ಞಾನವನ್ನ ಪಡೆಯುವ ಪ್ರಯತ್ನ ಹೇಗೆ, ಹುಡುಕುವ ಬಗೆ ಹೇಗೆ ಎನ್ನುವಂತ ವಿಚಾರವನ್ನೇ ಇಲ್ಲಿ ಮಾನ್ಯ ಗುಂಡಪ್ಪನವರು ಬಹಳ ವಿಶಿಷ್ಟವಾಗಿ ನಮ್ಗೆ ಪ್ರಸ್ತುತಪಡಿಸ್ತಾರೆ. ನಾವೆಷ್ಟೋ ನಾನು ನೋಡ್ತೇನೆ, ನಾನು ಅಯ್ಯೋ ಇದು ನನ್ನಿಂದ ಆಗೋದಿಲ್ಲ, ನನ್ನಿಂದ ಸಾಧ್ಯ ಆಗೋದಿಲ್ಲ, ನನ್ನಲ್ಲಿ ಯಾವ ಟ್ಯಾಲೆಂಟು ಇಲ್ಲ, ಒಂಥರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಇದು ಆತ್ಮವಿಶ್ವಾಸದ ಕೊರತೆ ಅಂತ ನಾವು ಹೇಳ್ತೇವೆ. ಇವತ್ತಿನ ಜಗತ್ತಿನ ನಾವು ನೋಡ್ತೀವಿ, ಎಷ್ಟೋ ಜನ ಬದುಕಿನಲ್ಲಿ ಆತ್ಮಹತ್ಯೆಗೆ ಕಾರಣಕ್ಕೊಳಗಾಗ್ತಾರೆ. ಯಾಕಂದ್ರೆ ಅವರಲ್ಲಿ ಕೀಳರಿಮೆ ಬರುವಂತದ್ದು, ಅವರಲ್ಲಿ ಆ ಒಂದು ಸಮಸ್ಯೆಗೆ ಸ್ಪಂದಿಸುವಂತ ಧೈರ್ಯ ಅವರಲ್ಲಿ ಇಲ್ಲದೆ ಇರುವಂತಹದ್ದು. ಒಂದು ಕ್ಷಣ ಅವರು ಪಾಸ್ ಆದ್ರು ಅಂತಾದ್ರೆ ಜೀವನವನ್ನೇ ಗೆಲ್ತಾರೆ. ಇದು ಬಹಳ ಮುಖ್ಯವಾಗಿರೋದು. ಹಾಗಾಗಿ ನನ್ನಲ್ಲಿ ಏನೂ ಇಲ್ಲ, ಅರೆಗಣ್ಣು ಅರ್ಧಗಣ್ಣಿನಿಂದ ಕೊರಗಿ ಫಲವಿಲ್ಲ. ಬದಲಾಗಿ ಅದನ್ನ ನಾವು ಹೇಗೆ ಋಣಾತ್ಮಕ ಚಿಂತನೆಯಿಂದ ಧನಾತ್ಮಕ ಚಿಂತನೆಗೆ ಅತ್ತ ನಾವು ಹೇಗೆ ಹೋಗ್ಬೇಕು, ಅದು ನಾವು ಪ್ರಯತ್ನ ಮಾಡ್ಬೇಕು. ಯಾಕಂದ್ರೆ ಈ ಜಗತ್ತಿನಲ್ಲಿ ಯಾರು ಗುರುಗಳಿಲ್ಲ, ನಮಗೆ ನಾವೇ ಗುರುಗಳು, ನಮಗೆ ನೀರೇ ಗುರು ಅಂತ ಹೇಳ್ತಾರೆ. ಹೌದು, ಸತತ ಪ್ರಯತ್ನವೇ ಸಾಧನೀಯ ರಹಸ್ಯ ಅಂತ ಕವಿ ಇಲ್ಲಿ ಹೇಳ್ತಾರೆ. ಹಾಗಾಗಿ ಈ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಜ್ಞಾನವನ್ನ ಪಡೆಯುವಂತ ಮಾರ್ಗಗಳಿದ್ದಾವೆ. ಯಾಕಂದ್ರೆ ಒಂದು ಭಾಗದಲ್ಲಿ ಅರ್ಧ ಬೆಳಕಿದ್ರೆ ಇನ್ನೊಂದು ಭಾಗದಲ್ಲಿ ಅರ್ಧ ಕತ್ತಲಿರ್ತದೆ. ಕಷ್ಟ ಸುಖ ಇವೆಲ್ಲವೂ ಸಹಜ ಬದುಕಿನಲ್ಲಿ. ಆದ್ರೆ ಬೆಳಕನ್ನ ಹುಡುಕಿಕೊಂಡು ಹೋಗುವ, ಕರ್ಮವನ್ನ ಮಾಡುವ, ಕೆಲಸವನ್ನ ಹುಡುಕಿಕೊಂಡು ಹೋಗುವ, ಜ್ಞಾನವನ್ನ ಹುಡುಕುವ ಲಾಭ ನಮ್ಮಿಂದ ಆಗ್ಬೇಕು. ಇದು ಡಿ.ವಿ.ಜಿ ಹೇಳೋದು. ಅಂದ್ರೆ ನಮ್ಮೊಳಗೆ ಮೂಲದಲ್ಲಿರುವ ಲೋಪ ಏನಿದೆ ನೋಡಿ, ಅಂದ್ರೆ ನನ್ನಲ್ಲಿ ಏನ್ ನೆಗೆಟಿವ್ಸ್ ಇದೆ ಇದು ನಾನು ಫೈಂಡ್ ಔಟ್ ಮಾಡ್ಬೇಕು. ಅದು ಯಾರೋ ಹೇಳ್ತಾರೆ ನನ್ನ ಸ್ನೇಹಿತರು, ಅದು ಕೇಳಿಸಿಕೊಳ್ಳುವಂತ ಕಿವಿ ಇರ್ಬೇಕು ನಮ್ಗೆ. ಇವತ್ತಿನ ಜಗತ್ತಿನಲ್ಲಿ ಏನಾಗಿದೆ ಅಂದ್ರೆ ನಮ್ಮ ನೆಗೆಟಿವ್ಸ್ ಯಾರು ಹೇಳಿದ್ರು ನಾವು ಅದನ್ನ ಇಗ್ನೋರ್ ಮಾಡ್ತೇವೆ, ನಾವು ಕೇಳೋದೇ ಇಲ್ಲ. ಹೇಳೋದು ಉದಾರತೆ ಬೇಕಲ್ಲ ಸರ್ ಕೇಳಕ್ಕೂ, ನಾವು ತಿದ್ದಿಕೊಳ್ಳುವ ಪ್ರಯತ್ನ ಇಲ್ಲ ನಮ್ಮಲ್ಲಿ. ಇದು ಬಹಳ ಕಷ್ಟ ಆಗತ್ತೆ. ಹಾಗಾಗಿ ನಮ್ಮಲ್ಲಿ ಏನ್ ನೆಗೆಟಿವ್ ಇದೆ ಅದರ ಮೂಲ ಯಾವುದು? ಹಾಗಾಗಿ ಡಿ.ವಿ.ಜಿ ಅವರು ಒಂದ್ ಕಡೆ ಹೇಳ್ತಾರೆ, ಅದುವೇ ಮನಸ್ಸು ಅಂತ ಅವ್ರು ಗುರುತಿಸ್ತಾರೆ. ಅಂದ್ರೆ ಮನುಷ್ಯನ ಮನಸ್ಸು ಅಂತಿದೆ, ಅಂತರಂಗ ಅಂತಿದೆ. ಹಾಗಾಗಿ ಸೋಲೋ ಮನಸ್ಸು ಹೋಗಿ ನೀನು ಗೆಲ್ಲುವ ಮನಸ್ಸು ಆಗ್ಬೇಕು ಅಂತ ಅವರು ನಮ್ಗೆ ಭವಿಷ್ಯವನ್ನು ನುಡಿತಾರೆ. ಬರೀ ನೀನು ಸೋಲೋ ವ್ಯಕ್ತಿ ಅಲ್ಲ, ಗೆಲ್ಲುವ ವ್ಯಕ್ತಿ ನೀನು. ಆ ಗೆಲ್ಲುವ ವ್ಯಕ್ತಿ ಆಗ್ಬೇಕಿದ್ರೆ ನೀನು ಮುಂದುವರಿಬೇಕು, ಜೀವನವನ್ನ ಗೆಲ್ಬೇಕು. ಆ ಜೀವನವನ್ನು ಗೆಲ್ಬೇಕಾದ್ರೆ ಇಚ್ಛಾಶಕ್ತಿ ಬೇಕು, ಶ್ರದ್ಧೆ ಬೇಕು. ಆದ್ರೆ ಈ ಶ್ರದ್ಧೆ ಮತ್ತು ಇಚ್ಛಾಶಕ್ತಿಗಳು ಅಂಗಡಿಯಲ್ಲಿ ಸಿಗೋದಿಲ್ಲ, ನಮ್ಮೊಳಗೆ ಸಿಗುವಂತಹದ್ದು. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ, ಮನುಷ್ಯನು ಕೂಡ ಅವನಿಗೆ ಅವನದ್ದೇ ಆದಂತ ಜ್ಞಾನ ಇರ್ತದೆ, ಸ್ವ ಪ್ರತಿಭೆ ಇರ್ತದೆ. ಇಲ್ಲಿ ಯಾವ್ದು ಕೂಡ ಇನ್ಕಂಪ್ಲೀಟ್ ಅಂತ ಇಲ್ಲ. ಹುಟ್ಟು ಬರ್ಬೇಕಾದ್ರೆ ನಾವೆಲ್ಲರೂ ಕೂಡ ಪರಿಪೂರ್ಣರಲ್ಲ ಅಲ್ವಾ? ನಾವು ಬರ್ತಾ ಎಲ್ಲವನ್ನ ಕಲ್ತ್ಕೊಂಡು ಬರ್ತೀವಿ. ಈ ಸಮಾಜದಲ್ಲಿ ಯಾವುದೇ ಒಂದು ವ್ಯಕ್ತಿಗಳನ್ನ ನೋಡಿ, ನಾನು ಎಷ್ಟೋ ದೊಡ್ಡ ಸಾಧನೆ ಮಾಡಿದ ವ್ಯಕ್ತಿ ಇದ್ರು ಕೂಡ ಅವರು ಕೆಳಮಟ್ಟದಿಂದ ಮೇಲ್ಮಟ್ಟಕ್ಕೆ ಬಂದಿರ್ತಾರೆ. ಅಂದ್ರೆ ಅದು ಅಧ್ಯಯನಶೀಲತೆ, ಅವರ ಶ್ರಮ. ಅದು ಶ್ರಮನೇ ಇಡೀ ಬದುಕಿನ ತುಂಬಾ ಏನೇ ಕಷ್ಟಗಳಿದ್ರು ಅದನ್ನ ಮೆಟ್ಟಿ ನಿಲ್ಬೇಕನ್ನುವ ಆತ್ಮವಿಶ್ವಾಸ ಇದೆಯಲ್ಲ, ಅದು ಶ್ರಮದೊಟ್ಟಿಗೆ ಸೇರಿ ಆ ಒಂದು ಸಾಧನೆ ಕಾರಣ ಆಗ್ಬಿಡುತ್ತೆ. ಖಂಡಿತ ಮೇಡಮ್. ಹಾಗೆ ಆ ಕಂಡುಕೊಳ್ಳುವ ಕಾರ್ಯರೂಪಕ್ಕೆ ತರುವ ಕೆಲಸವನ್ನ ಆ ವ್ಯಕ್ತಿಯೇ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಬೇರೆ ವ್ಯಕ್ತಿ ಬಂದ್ ಮಾಡಿದ್ರೆ ಆಗೋದಿಲ್ಲ. ಬೇರೆಯವ್ರು ಹೇಳ್ತಾರೆ ಹೀಗ್ ಮಾಡು ಹಾಗ್ ಮಾಡು ಅಂತ. ಯಾಕಂದ್ರೆ ನೀವು ಮಹಾಭಾರತದಲ್ಲೇ ನೋಡಿ, ಕೃಷ್ಣ ಯುದ್ಧದ ಸಂದರ್ಭದಲ್ಲಿ ಅರ್ಜುನ ಮಾತು ಹೇಳ್ತಾನೆ. ಅರ್ಜುನ ಹೇಳ್ತಾನೆ, ಇದು ನನ್ನಿಂದ ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಸಾಧ್ಯ ಇಲ್ಲ ಅನ್ನೋದು ಅವನ ಅದು ಶೂನ್ಯತೆ. ಅದು ಸಾಧ್ಯ ಇದೆ, ನಿನ್ನಲ್ಲಿ ಪ್ರಯತ್ನ ಮಾಡು, ಆ ಪ್ರತಿಭೆ ಇದೆ ಅನ್ನೋದನ್ನ ಕೃಷ್ಣ ಹೇಳಿದಾಗ ಅವನು ಮುಂದುವರಿತಾನೆ. ಮತ್ತೆ ಅವನು ಆ ಯುದ್ಧದಲ್ಲಿ ಗೆಲ್ಲುವಂತಹದ್ದು ಅರ್ಜುನ ಇಲ್ಲಿ. ಹಾಗಾಗಿ ನಮ್ಮ ಒಳಗಡೆ ಯಾವುದೇ ಸುಖ ಇರ್ಲಿ ಕಷ್ಟ ಇರ್ಲಿ ತೃಪ್ತಿ ಬೇಕು ಅಂತಾದ್ರೆ, ಸತ್ಯದ ಅನಾವರಣ ಆಗ್ಬೇಕು ಅಂತಾದ್ರೆ ನಾವು ಒಂದು ಜಗತ್ತಿನ ನೇಮಕ್ಕೆ ಬದ್ಧರಾಗಿರ್ಬೇಕು. ಜಗತ್ತು ಏನನ್ನು ಹೇಳ್ತದೆ, ಹೇಳಿಕೊಡ್ತದೆ, ಒಂದು ಪಾಠವನ್ನು ಕೊಡ್ತದೆ, ನಮ್ಗೆ ಅನುಭವವನ್ನು ಕೊಡ್ತದೆ. ಆ ಅನುಭವದ ನೆಲೆಯ ಒಳಗಡೆ ನಮ್ಮ ಬೆಳವಣಿಗೆ ಆಗ್ತದೆ. ಒಂದು ವ್ಯಾಪ್ತಿಯ ಒಳಗಡೆ ನಾವು ಸಮಾಜದಲ್ಲಿ ಕಲಿಯುವಂತ ಪ್ರಯತ್ನ ಮಾಡಿಕೊಳ್ಬೇಕು.
ಎಷ್ಟೋ ಜ್ಞಾನವನ್ನ ಪಡೆಯುವಂತ ಮಾರ್ಗಗಳಿದ್ದಾವೆ ಇವತ್ತು. ಯಾಕಂದ್ರೆ ಈ ನಮ್ಮ ಅಜ್ಜನ ಕಾಲದಲ್ಲಿ, ಅಜ್ಜಿಯ ಕಾಲದಲ್ಲಿ, ಅಂದ್ರೆ ಹಳೆ ಕಾಲದಲ್ಲಿ ಅವ್ರು ಹೇಳಿಕೊಟ್ಟಂತ ಕಥೆಗಳು, ಅಜ್ಜಿ ಕಥೆ ಇರ್ಬೋದು, ಒಗ್ಗಟ್ಟಿರ್ಬೋದು, ಗಾದೆಗಳು, ಒಂದು ಭಾವ ಪ್ರಪಂಚವನ್ನೇ ಕಟ್ತಾ ಇತ್ತು. ಅದು ಆ ಜಗತ್ತೇ ಬೇರೆ. ಆದ್ರೆ ಇವತ್ತು ಇಂದಿನ ಜಗತ್ತು ಜ್ಞಾನ ಪಡ್ಲಿಕ್ಕೆ ಹಲವು ಮಾರ್ಗಗಳಿದಾವೆ. ಯಾಕಂದ್ರೆ ನಾನೊಬ್ಬ ದಡ್ಡ ಅಂತ ಹೇಳಿದ್ರೆ ನಾಚಿಕೆ ಪ್ರಶ್ನೆ ಆಗತ್ತೆ ನಮ್ಗೆ, ಅಥವಾ ನಮಗೇನೋ ಒಂದು ಗೊತ್ತಿಲ್ಲ ಅಂತ ಹೇಳಿದ್ರೆ ನಮ್ಮ ನೋಡುವಂತ ಒಂದು ಮನೋಭಾವ ಬೇರೆ ಆಗತ್ತೆ. ಇವತ್ತು ಕೈಯಲ್ಲಿರೋ ಮೊಬೈಲ್ ಅಲ್ಲೇ ಇಡೀ ಪ್ರಪಂಚ ಸಿಗುತ್ತೆ. ಖಂಡಿತ ಪ್ರತಿಯೊಬ್ಬ ವ್ಯಕ್ತಿ ಕೂಡ ನಿಮ್ಗೇನೋ ಗೊತ್ತಿಲ್ಲ ಅಂತ ಹೇಳಿದ್ರೆ ನಮ್ಗೆ ನಾಚಿಕೆ ಆಗ್ತದೆ. ಹಾಗೆ ಗೊತ್ತಿಲ್ಲ ಅನ್ನೋದನ್ನ ಗೊತ್ತು ಮಾಡ್ಕೊಳ್ಬೇಕು. ಅದು ಹೇಗೆ ತಿಳಿದುಕೊಳ್ಳುವ, ಅರಿತುಕೊಳ್ಳುವ, ಓದಿನ ಜ್ಞಾನದ ಮೂಲಕ ಇಡೀ ಪ್ರಪಂಚದ ಒಂದು ಸಾಮಾನ್ಯ ಜ್ಞಾನವನ್ನು ತಿಳಿಯುವಂತ ಮುಖ್ಯ ವಿಚಾರ ನಮ್ದಾಗ್ಬೇಕು. ಹೌದು, ಅರಿವು ಅನ್ನೋದೇ ಆಗಲ್ವೇ ಸರ್? ಅದು ಯಾವತ್ತೂ ನಮ್ಮ ಮಿತ್ರ. ಅರಿ ಅನ್ನೋ ಪದ ಶತ್ರು ಅಂತ ಅರ್ಥವನ್ನ ಕೊಟ್ರು ಕೂಡ ಅರಿವು ಅನ್ನೋ ಮಿತ್ರನೊಟ್ಟಿಗೆ ನಾವು ಬದುಕಿದ್ರೆ ಖಂಡಿತ ನಾವು ಒಂದು ಸಾಧನೆ ಮೆಟ್ಟಿಲನ್ನ ಏರ್ಬಹುದು ಅಂತ ನಾನು ಅನ್ಕೊಳ್ತೀನಿ. ಖಂಡಿತ. ಅಂದ್ರೆ ಜ್ಞಾನದ ಮಿತಿ ಅನ್ನೋದು ಇಲ್ಲ ಇಲ್ಲಿ, ಅನ್ಲಿಮಿಟೆಡ್. ಎಷ್ಟು ಬೇಕಾದ್ರೂ ಜ್ಞಾನ ಸಿಗ್ತದೆ ನಿಮ್ಗೆ. ಅದನ್ನ ಹುಡುಕೊಳ್ಳುವಂತ ಪ್ರಯತ್ನ ನಾವು ಮಾಡ್ಬೇಕು. ಅಂದ್ರೆ ನನಗೇನು ಗೊತ್ತಿಲ್ಲ ಅಂದ್ರೆ ಎಷ್ಟೋ ಬಾರಿ ಏನಾಗತ್ತೆ ಅಂದ್ರೆ ನನ್ಗೆ ಗೊತ್ತಿಲ್ಲ ಅನ್ನುವಾಗ್ಲೇ ನಾವ್ ಇನ್ನೊಬ್ರ ಬಗ್ಗೆ ಹೊಟ್ಟೆಗೆ ಪಡ್ತೀವಿ. ಒಬ್ಬ ಅವ್ನ್ ಎಷ್ಟು ಬೆಳೆದ್ ಬಿಟ್ಟ, ನಮ್ ಪಕ್ಕದ ಮನೆಯವರು 4 ಮನೆ ಕಟ್ಬಿಟ್ರು. ಅವ್ರು 4 ಮನೆ ಕಟ್ಟರು, ಹೌದು. ಅವ್ರು ಹೇಗ್ ಕಟ್ಟಿದ್ರು? ಕಷ್ಟಪಟ್ಟಿದ್ದಾರೆ, ಶ್ರಮ ಪಟ್ಟಿದ್ದಾರೆ. ಅಥವಾ ಅವ್ರ ಹತ್ರ ಹೋಗಿ ಕೇಳ್ಬೋದು, ನೀವ್ ಹೇಗ್ ಕಟ್ಟಿದ್ದೀರಿ, ಎಷ್ಟು ಕಷ್ಟಪಟ್ಟಿದ್ದೀರಿ. ಆ ಮೂಲಕ ನಾವು ಕಟ್ಟಬಹುದಲ್ವಾ? ನಮ್ಗೂ ಅವಕಾಶ ಇದೆ. ಜಗತ್ತಿನಲ್ಲಿ ಅವಕಾಶ ಇಲ್ಲ ಅಂತಲ್ಲ. ಹಾಗಾಗಿ ಪರಿಪರಿಯಾಗಿ ಚಡಪಡಿಸುವುದಕ್ಕಿಂತ ತಿಳಿಯುವ, ಪಡೆಯುವ ದಾರಿಗಳು ಯಾವುದು ಅದನ್ನ ನೋಡೋ ಪ್ರಯತ್ನ ನಮ್ಮಿಂದ ಆಗ್ಬೇಕು. ಈ ಅರೆಗಣ್ಣು ಅನ್ನೋ ಪದನ ಅವರು ಅದಕ್ಕಾಗಿ ಉಪಯೋಗಿಸಿದ್ರ ಅಂತ ಅನ್ಸುತ್ತೆ. ಖಂಡಿತ. ನಮ್ಮ ಒಳಗಣ್ಣನ್ನ ಅರ್ಥ ಜ್ಞಾನ ಇದೆ. ಮೇಲ್ನೋಟಕ್ಕೆ ಹೊರ ಪ್ರಪಂಚವನ್ನು ಮಾತ್ರ ನಾವು ಸರಿಯಾಗಿ ನೋಡೋದಿಲ್ಲ, ಅಂತರಂಗವನ್ನ ತೆರೆದು ನಾವು ನೋಡ್ಬೇಕಾಗಿದೆ. ಹೌದು. ಕೇವಲ ಬಾಹ್ಯ ಪ್ರಪಂಚದ ಬದುಕೋದಷ್ಟೇ ಅಲ್ಲ, ಅಂತರಂಗವನ್ನ ನಾವು ಸುಜ್ಞಾನವನ್ನ ಕಾಣಬೇಕು, ವಿಚಾರವನ್ನ ನಾವು ತಿಳ್ಕೊಳ್ಬೇಕು. ಆ ಮೂಲಕವೇ ಮನಸ್ಸು ಮಾಡಿದ್ರೆ ಖಂಡಿತವಾಗಿ ಜಗತ್ತಿನಲ್ಲಿ ನಾವು ಏನನ್ನೂ ಕೂಡ ಗೆಲ್ಬಹುದು ಅನ್ನೋದನ್ನ ಅವರು ಒಂದ್ ಕಡೆ ಹೇಳ್ತಾ. ಯಾಕಂದ್ರೆ ನಾವು ಏನು ಕಷ್ಟಪಟ್ಟಿಲ್ಲ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಬಂದ್ರುವೆ ಏನು ಮಾಡಕ್ಕಾಗಲ್ಲ ನಮ್ಗೆ. ನಾವು ಮಾಡೋ ಮನಸ್ಸು ಬೇಕು, ನಮ್ಗೆ ತಿಳಿಯುವಂತ ಮನಸ್ಸು ಬೇಕು. ಅಂದ್ರೆ ದೈವ ಬಲ ಇದ್ರೂನು ನಮ್ಮ ಪ್ರಯತ್ನ ತುಂಬಾ ಮುಖ್ಯ. ಖಂಡಿತ 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 ಖಂಡಿತ. ಈಗ ಅದು ಪ್ರಯತ್ನವೇ ಇಲ್ದಿದ್ರೆ ಏನು ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ನಮ್ಮ APJ ಅಬ್ದುಲ್ ಕಲಾಂ ಅವ್ರು ಹೇಳಿದ ಮಾತು ನೆನಪಾಗತ್ತೆ ನನಗೆ. ಕೇವಲ ಕನಸುಗಳು ಇದ್ರೂ ಪ್ರಯೋಜನ ಇಲ್ಲ. ಯಾಕಂದ್ರೆ ಅವ್ರು ಹೇಳ್ತಾರೆ ಯಾವತ್ತು ಕನಸುಗಳನ್ನ ಕಾಣಿ, ಕನಸುಗಳನ್ನ ಕಾಣಿ ಅಂತ ಹೇಳ್ತಾರೆ, ನೋಡಿ ಅಂತ ಹೇಳ್ತಾರೆ. ಆದ್ರೆ ಕನಸುಗಳು ಇದ್ರೂ ಪ್ರಯೋಜನ ಇಲ್ಲ. ಕನಸುಗಳ ಜೊತೆಯಲ್ಲಿ ನಿಮ್ಮ ಶ್ರಮ ಬೇಕು. ಹೌದು. ಆ ಕನಸನ್ನ ನನಸಾಗುವವರೆಗೂ ನಿದ್ದೆಗೆ ಜಾರದೆ ಜಗವನ್ನ ಗೆಲ್ಬೇಕು ನೀವು. ಆ ದೃಢವಾದ ವಿಶ್ವಾಸ ಬೇಕು. ಅದಕ್ಕಿಂತ ಮಿಗಿಲಾಗಿ ನನ್ನ ಮೇಲೆ ನನಗೆ ನಂಬಿಕೆ ಇರಬೇಕು. ಆಗ ಸತ್ಯದ ಅನಾವರಣ ಆಗ್ತದೆ ಅಂತ DVG ಅವರೇ ಹೇಳ್ತಾರೆ. ಆ ನಡುವೆ ನಮ್ಮಲ್ಲಿ ಇರೋದ ಶ್ರದ್ಧೆ, ಪ್ರಾಮಾಣಿಕತೆ, ನಮ್ಮ ಉತ್ಸಾಹ, ನಮ್ಮ ಬುದ್ಧಿಶಕ್ತಿಗಳಿಂದ ಹೊರಗಣ್ಣನ್ನ, ಅಂತರಂಗದ ಕಣ್ಣನ್ನ ತೆರೆದು ನೋಡಿದಾಗ, ನಮ್ಮನ್ನ ನಾವು ದುಡಿಸಿಕೊಂಡಾಗ ಜೀವನವೇ ಪರಮ ಪಾವನವಾಗ್ತದೆ, ಸುಖಮಯವಾಗ್ತದೆ ಅನ್ನೋದನ್ನ ಬಹಳ ಅದ್ಭುತವಾಗಿ ಈ ಕಗ್ಗದಲ್ಲಿ ಮಾನ್ಯ DVG ಅವರು ಕೊಟ್ಟಾಗ ಬಹಳ ಸಂತೋಷ ಆಗ್ತದೆ. ಎಷ್ಟೋ ಸಲ ಜಗತ್ತಲ್ಲಿ ನೋಡ್ತಿರ್ತೀವಿ ಸರ್, ಕೆಲವರೆಲ್ಲ ಏನು ಯಾವ ತರ ಅವರ ಮನಸ್ಥಿತಿ ಇರುತ್ತೆ ಅಂದ್ರೆ, ಇತ್ತೀಚೆಗೇನು ಕೆಲವು ವಿದ್ಯಾರ್ಥಿಗಳನ್ನ ನೋಡುವಾಗ ನೀವು ಶಿಕ್ಷಕರಾದ್ರಿಂದ ನಾನು ಈ ಮಾತನ್ನ ಹಂಚ್ಕೊಳಕ್ ಇಷ್ಟಪಡ್ತೀನಿ. ನಮ್ಮಲ್ಲೇ ಕೆಲವು ವಿದ್ಯಾರ್ಥಿಗಳು ನೋಡಿ ಅವನು ತುಂಬಾ ಚೆನ್ನಾಗಿ ಓದ್ತಾನೆ, ಈಗ ಯಾರೋ ತರಗತಿಯಲ್ಲೇ ನಾವು ಒಬ್ಬ ಹುಡುಗನನ್ನ ತುಂಬಾ ಚೆನ್ನಾಗಿ ಓದಿದಾನೆ ಅಂತ ಅವನ ಮಾರ್ಕ್ಸ್ ಕಾರ್ಡ್ ತೋರಿಸಿ ಆ ಮಕ್ಳಿಗೆ ಸ್ಫೂರ್ತಿ ತುಂಬಾ ಕೆಲಸ ಮಾಡಕ್ಕೆ ಪ್ರಯತ್ನ ಮಾಡಿರ್ತೀವಿ. ಆದ್ರೆ ಬೇರೆ ಮಕ್ಳು ಏನ್ ಅನ್ಕೊಳ್ತಾರೆ, ಅವ್ನ್ ಚೆನ್ನಾಗ್ ಓದ್ತಾನೆ ಅದಕ್ಕೆ ಮಿಸ್ ಅವನ ಹೆಸರನ್ನ ಹೇಳಿದ್ರು ಅಥವಾ ಅವನ ಹೆಸರನ್ನ ಬೋರ್ಡ್ ಮೇಲೆ ಬರೆದ್ರು, ಅವನಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಆ ಭಾವನೆ ಬರಬಾರ್ದು. ನಾನು ಅವನಂತೆ ಆಗ್ಬೇಕು ಅನ್ನೋದು. ಈಗ ಒಂದು ರವಿ ತಿರುಮಲೆ ಅವರು ಒಂದು ಕಥೆಯನ್ನೇ ಬರೀತಾರೆ ಅದಕ್ಕೆ. ಏನಂದ್ರೆ ನಮ್ ಕೈಯಲ್ಲಿ ಏನೂ ಆಗಲ್ಲ ಅಂತ ಕುತ್ಕೊಳ್ಬಾರ್ದು ಅಂತ. ಒಂದ್ ರಾತ್ರಿ ಒಬ್ಬ ಎಲ್ಲೋ ಹೋಗ್ಬೇಕಾಗಿತ್ತಂತೆ, ಕತ್ಲೆ ಇದೆ, ಆದ್ರೆ ಕೈಯಲ್ಲಿ ಒಂದು ಲಾಟಿನಂತೂ ಇತ್ತು ಅವನ ಕೈಯಲ್ಲಿ. ಅವನು ಒಂದ್ 10 ಮೈಲ್ ದೂರ ಹೋಗ್ಬೇಕಾಗಿತ್ತು. ಅಯ್ಯೋ ಇಷ್ಟ್ ಕಡಿಮೆ ಬೆಳಕಿನ ಲಾಟಿನ್ ಇಟ್ಕೊಂಡ್ ನಾನೇನಪ್ಪ ಮಾಡ್ಲಿ, ಅಷ್ಟ್ ದೂರ ಹೇಗಪ್ಪ ಹೋಗೋದು ಅಂತ ಸುಮ್ನೆ ಕುತ್ಕೊಂಡ್ಬಿಟ್ಟಿದ್ನಂತೆ ಯೋಚಿಸ್ಕೊಂಡು. ಆದ್ರೆ ಯಾರೋ ಒಬ್ರು ಬಂದವರು ಸಲಹೆ ಕೊಟ್ರಂತೆ, ನೋಡು ನಿನ್ನ ಲಾಟಿನಿನ ಬೆಳಕೇನಿದೆ ಅದು ಒಂದ್ 10 ಹೆಜ್ಜೆಗೆ ಸಾಕಾಗುವಷ್ಟು ಬೆಳಕಿದೆ, ಅಷ್ಟಂತೂ ಕೊಡುತ್ತೆ. ಹಾಗಾಗಿ ಮೊದಲನೇ 10 ಹೆಜ್ಜೆ ನೀನ್ ಆ ಬೆಳಕಿನ ಸಹಾಯದಿಂದ ನಡ್ಕೊಂಡ್ ಹೋಗು, ಮುಂದಕ್ಕೆ ಇನ್ನೂ 10 ಹೆಜ್ಜೆಗಳು ನಿಶ್ಚಳವಾಗಿ ನೀನು ಕಾಣಿಸುತ್ತೆ ಅಂತ. ಹಾಗೆ ಅವನು ನಡ್ಕೊಂಡ್ ಹೋದ್ನಂತೆ.
ಹೋದಾಗ 10 ಮೈಲಿಗಳನ್ನ ಸುನಾಯಾಸವಾಗಿ ಅವ್ನು ದಾಟಿದ್ನಂತೆ. ಇದು ಅವ್ರು ಹೇಳೋ ಒಂದು ವ್ಯಾಖ್ಯಾನ. ಯಾಕೆ ನಾನು ಅಂದ್ರೆ ನನ್ನಲ್ಲಿ ಕಡಿಮೆ ಜ್ಞಾನ ಇದೆ ಅಂತ ಯಾರಾದ್ರೂ ಭಾವಿಸಿದ್ರೆ ಆ ಕಡಿಮೆ ಜ್ಞಾನವನ್ನ ಹೆಚ್ಚು ಮಾಡ್ಕೊಳ್ಳೋದೇನು ತುಂಬಾ ಕಷ್ಟದ ಕೆಲಸ ಅಲ್ಲ. ನನಗೆ ABCD ಬಂದ್ರೆ ನನಗೆ ಪದಗಳು ಬಂದ್ರೆ ವಾಕ್ಯಗಳು ಬಂತು, ಅಷ್ಟೇ ತಾನೇ ಮುಂದಕ್ಕೆ ಹೋಗೋದು ಅಲ್ವಾ. ಬೇಸಿಕ್ ಏನ್ ಸಿಗುತ್ತೋ ಅಷ್ಟನ್ನ ಮಾತ್ರ ಕಲೀಲೇಬೇಕು. ಕಲ್ತಾಗ ನಿಜವಾಗಿ ಒಂದು ಒಳ್ಳೆಯ ಸಾಧನೆಯ ಪಥದತ್ತ ನಾವು ಸಾಗಬಹುದು ಅನ್ನೋದು ನನ್ನ ಅಭಿಪ್ರಾಯ ಕೂಡ. ಇದಕ್ ನೀವೇನ್ ಹೇಳ್ತೀರಿ ಸರ್? ಇದಕ್ಕೆ ಪೂರಕವಾಗಿ ನಾನು ಬಾಲ್ಯದಲ್ಲಿ ಓದಿದ ಒಂದು ಪಾಠ ನೆನಪಾಗ್ತಾ ಇದೆ. ಆಮೆ ಮತ್ತು ಮೊಲದ ಕಥೆ ಇದೆ ಒಂದು. ಹೌದು. ಆಮೆ ಅತ್ಯಂತ ನಿಧಾನಗತಿಯಲ್ಲಿ ಓಡುವಂತಹದ್ದು, ನಡ್ಕೊಂಡು ಹೋಗುವಂತಹದ್ದು. ಮೊಲ ಅತಿ ವೇಗವಾಗಿ ತನ್ನ ಗುರಿಯನ್ನ ಮುಟ್ಟುವಂತಹದ್ದು. ಹೀಗೆ ಒಂದಿನ ಅವರು ಸ್ಪರ್ಧೆ ಇಟ್ಟಾಗ ಆಮೆ ತನ್ನ ಪಾಡಿಗೆ ತಾನು ನಡ್ಕೊಂಡು ಹೋಗ್ತಾ ಆಯ್ತು. ಮೊಲ ಅಂದ್ಕೊಳ್ಳೋದು ನಾನು ಇಲ್ಲಪ್ಪ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಆರಾಮವಾಗಿ ನಾನು ಹೋಗ್ತೀನಿ ಅಂತ ಅದು ನೆನ್ಪಾಗ್ಬಿಡ್ತು. ಅಷ್ಟು ಒಳಗೆ ಆಮೆ ತನ್ನ ಗುರಿಯನ್ನ ಮುಟ್ಟಿದೆ. ಮೊಲ ಇದ್ದಲ್ಲೇ ಇದೆ. ಈ ತರದ ಅಟಿಟ್ಯೂಡ್ ಇರಬಾರ್ದು ನಮ್ಮಲ್ಲಿ. ಅದು ಕೂಡ ಇರಬಾರ್ದು. ಎರಡೂ ಇಲ್ಲಿ ಕಷ್ಟ ಇದೆ. ಇವು ಎರಡನ್ನೂ ಕೂಡ ನಾವು ಬ್ಯಾಲೆನ್ಸ್ ಮಾಡ್ಬೇಕು. ಅದನ್ನೇ ನಮ್ಮ DVG ಅವ್ರು ಹೇಳೋದು, ನಿನ್ನ ಜೀವನದ ಅನುಭವವನ್ನ ಸರಿಯಾಗಿ ನೀನು ಇಲ್ಲಿ ದುಡಿಸ್ಕೊಳ್ಬೇಕು ಅಂತ. ನಮ್ಮನ್ನ ನಾವು ದುಡಿಸ್ಕೊಳ್ಬೇಕು. ಹೌದು. ಆಗ ಬದುಕಿಗೊಂದು ಅರ್ಥ ಇದೆ ನೋಡಿ. ಅದಕ್ಕೆ ಅವರು ನಮ್ಮ ಅಂತರಂಗದ ಬೆಳಕು ಅಂತ ಯಾವ ಒಂದು ಅರೆಗಣ್ಣು ಅನ್ನೋ ಪದ ಕೊಡ್ತಾರೋ ಹಾಗೆ ಅರೆ ಬೆಳಕು ಧರೆಯೊಳೆಂದೊರಲಿ ಸುಖವೇನು ಅಂತ ಕೂಡ ಹೇಳ್ತಾರೆ. ಅರ್ಧ ಬೆಳಕಿದೆ ಈ ಜಗತ್ತಲ್ಲಿ ಏನ್ಬಿಡ್ಸು ಅನ್ಕೊಂಡ್ ಸುಮ್ನೆ ಕುತ್ಕೊಳ್ಬೇಡ ನೀನು. ಬರುತ್ತೆ, ಕತ್ಲಾದ್ಮೇಲೆ ಬೆಳಕು ಬರೋದ್ ಸಹಜ. ಆಮೇಲೆ ಇನ್ನೊಂದು ಮಾತು ಏನ್ ಹೇಳ್ತಾರೆ ಹಿರಿಯರಂದ್ರೆ, ಯಾವತ್ತು ಬೆಳಕಿನ ಮೌಲ್ಯ ಗೊತ್ತಾಗ್ಬೇಕಾದ್ರೆ ಕತ್ಲು ಇರ್ಲೇಬೇಕು. ನಮ್ಮ ಸುಖದ ಮೌಲ್ಯ ಗೊತ್ತಾಗ್ಬೇಕಾದ್ರೆ ಕಷ್ಟ ಬರ್ಲೇಬೇಕು ಜೀವನದಲ್ಲಿ. ಕಷ್ಟ ನೋಡಿದ್ರೆ ತಾನೇ ಸುಖ ಯಾರ್ದು ಅಂತ ಗೊತ್ತಾಗೋದು, ಸುಖ ಹೇಗಿರುತ್ತೆ ಅಂತ ಗೊತ್ತಾಗೋದು ಕಷ್ಟ ನೋಡಿದಾಗ ಮಾತ್ರ ಅಲ್ವಾ. ಅದಕ್ಕೆ ನೋಡಿ, ತುಂಬಾ ಬಡತನದಿಂದ ಯಾರು ಬಂದಿರ್ತಾರಲ್ಲ ಅವರಿಗೆ ಮುಂದಿನ ಅವರ ಸಾಧನೆ ಆಗಿ ಅವ್ರು ತುಂಬಾ ಒಳ್ಳೆ ಉನ್ನತ ಮಟ್ಟಕ್ಕೆ ಏರಿದ್ರು ಕೂಡ ಬಡವನ ಕಷ್ಟ ಗೊತ್ತಿರುತ್ತೆ, ರೈತರ ಕಷ್ಟ ಗೊತ್ತಿರುತ್ತೆ. ಇದನ್ನ ನಾವು ಬಹುಶಃ ನಮ್ಮ ಇತ್ತೀಚಿನ ರಾಜಕಾರಣದಲ್ಲಿ ಕೂಡ ನೋಡ್ಬಹುದು. ಅಥವಾ ಬೇರೆ ಈ ಆತ್ಮವಿಶ್ವಾಸದ ಕೊರತೆಯನ್ನ ಎದುರಿಸ್ತಾರಲ್ಲ. ಮೊನ್ನೆ ಅಷ್ಟೇ ಒಂದ್ ಇನ್ಸಿಡೆಂಟ್ ಆಯ್ತು. ಒಬ್ಬ ನಟ ತನ್ನ ಪ್ರಾಣವನ್ನೇ ಕಳ್ಕೊಂಡ. ಅಂದ್ರೆ ಅವ್ನ್ ಕಷ್ಟನೇ ನೋಡಿಲ್ಲ ಅದಕ್ಕೆ ಅಂತ. ಕಷ್ಟ ನೋಡಿದ್ರೆ ಹೌದು ಆ ಒಂದ್ ಶಕ್ತಿಯನ್ನ ಕೊಡ್ಬೇಕಾದದ್ದು ನಮ್ಮೆಲ್ಲರ ಒಂದು ಕರ್ತವ್ಯ ಅಂತ ನನ್ಗನ್ಸುತ್ತೆ. ಬಹುಶಃ ಈ ಸಾಲುಗಳು ನೋಡಿ ನಮ್ಗೆ ಒಂದೊಂದು ಸಾಲು ಒಂದೊಂದು ಪಾಠವನ್ನ ಹೇಳ್ಕೊಡುವಷ್ಟು ಸಮರ್ಥವಾದ ಸಾಲುಗಳು. DVG ಅವರ ಯೋಚನೆ ಲಹರಿ ಎಷ್ಟಿತ್ತು ಅಂತ ಆಶ್ಚರ್ಯ ಆಗತ್ತೆ ಕೆಲವು ಸಲ. ಖಂಡಿತ. ಯಾಕಂದ್ರೆ ನಮ್ಮ ಜೀವನಕ್ಕೆ ಏನೆಲ್ಲ ಬೇಕೋ ಎಲ್ಲವನ್ನ 4 ಸಾಲು ಒಂದೊಂದು ಪದ್ಯ ಒಂದೊಂದು ಬದುಕಿನ ಅರ್ಥವನ್ನ ಹೇಳುತ್ತೆ. ಹೇಗೆ ಭಗವದ್ಗೀತೆ ಸೃಷ್ಟಿಯಾಗಿದೆಯೋ ಅದೇ ನೆಲೆಯಲ್ಲಿ ಈ ಸಾಹಿತ್ಯ ರಚನೆ ಆಗಿರುವಂತದ್ದು DVG ಅವರ ವಿಶಿಷ್ಟವಾದಂತ ಮಂಕುತಿಮ್ಮನ ಕಗ್ಗ ಇಲ್ಲಿ. ಹೌದು. ಅದಕ್ಕೆ ಅವರೊಂದು ಪದಗಳನ್ನ ಕಟ್ಟುವಾಗಲೇ ಒಂದು ಅನುಭವ ಇದೆ. ಅದನ್ನ ಹೊರ ಪ್ರಪಂಚವನ್ನು ನೋಡಿ ಅದನ್ನ ಕಟ್ಟಿ ಕೊಡ್ತಾ ಇದ್ದಾರೆ. ಅಂದ್ರೆ ನಿನ್ಗಿರುವಷ್ಟೇ ಕಣ್ಣಿಂದ ಆ ಬೆಳಕನ್ನ ನೋಡಿ ಅದನ್ನ ಪರೀಕ್ಷೆ ಮಾಡು, ಅದರಿಂದ ಲಾಭ ಪಡಿ ಅಂತ ಅವ್ರು ಹೇಳೋ ಮಾತುಗಳು ಕೂಡ ಅದೇ ಒಂದು ನಿಟ್ಟಿನಲ್ಲಿ ಸಾಕ್ತವೆ. ನಮಗೆ ಆತ್ಮವಿಶ್ವಾಸಕ್ಕೆ ಸ್ಫೂರ್ತಿ ಕೊಡ್ತಾರೆ ಅವರು. ಯಾಕಂದ್ರೆ ನೆಗೆಟಿವ್ ಆಗಿ ಅವ್ರು ಎಲ್ಲೂ ಹೇಳೋದಿಲ್ಲ. ಅಂದ್ರೆ ನಮ್ಮಲ್ಲಿರುವ ನೆಗೆಟಿವ್ ಅನ್ನ ಗುರುತಿಸ್ತಾರೆ, ಆದ್ರೆ ಪಾಸಿಟಿವ್ ಕೂಡ ಅಲ್ಲಿ ಹೇಳ್ತಾರೆ. ಧನಾತ್ಮಕವಾಗಿ ನೀನು ಚಿಂತನೆ ಮಾಡು, ಧನಾತ್ಮಕವಾಗಿ ನೀನು ಮುಂದುವರಿ, ಬದುಕಿನಲ್ಲಿ ನೀನ್ ಗೆಲ್ತೀಯ. ಯಾಕಂದ್ರೆ ಅವ್ರು ಹೇಳುವ ಮಾತೇ ನೋಡಿ, ನೀನು ಪರೀಕ್ಷಿಸಿದೋಡೆ ಅದು ಲಾಭ ಇದೆ ನಿನ್ಗೆ. ನಿನ್ನನ್ನ ನೀನು ಪರೀಕ್ಷೆ ಮಾಡ್ಕೊಳ್ಬೇಕಷ್ಟೇ. ನಿನ್ನೊಳಗೆ ನೀನು ನಿನ್ನ ಆತ್ಮಾವಲೋಕನ ಅಂತ ಹೇಳ್ತಾರೆ. ನಮ್ಮ ವಚನಕಾರರು ಬಹಳ ಅದ್ಭುತವಾಗಿ ಇದ್ರ ಬಗ್ಗೆ ಮಾತಾಡ್ತಾರೆ, ಹೇಳಿದ್ರು. ಆತ್ಮಾವಲೋಕನ ಮಾಡ್ಕೊಳ್ಬೇಕು ನಮ್ಮ ಬಗ್ಗೆ ನಾವು. ಅದಕ್ಕೆ ಅರಿವೇ ಗುರು ನುಡಿ ಜ್ಯೋತಿರ್ಲಿಂಗ. ಎಷ್ಟು ಒಳ್ಳೆ ಮಾತು. ಅರಿವೇ ಗುರು ಅನ್ನೋದನ್ನ ಕಲಿಸ್ಕೊಟ್ರು ಅವರು ಅಲ್ವಾ. ನಮ್ಮ ಅಂತರಂಗದಲ್ಲಿ ಆಗುವ ಮಥನ ಇದೆಯಲ್ಲ, ಆ ಮಂಥನ ಇದೆಯಲ್ಲ, ಅದು ನಿಜವಾಗಿ ಮಥಿಸಿದಾಗ ಮಾತು ಮಥನ ಆದಾಗ ಮಾತ್ರ ಒಂದು ಒಳ್ಳೆಯ ನವನೀತ ಬೆಣ್ಣೆ ಸಿಗೋದು, ಒಂದು ಅನುಭವದ ಬೆಣ್ಣೆ ಅಥವಾ ಒಂದು ಜ್ಞಾನದ ಬೆಣ್ಣೆ ನಮಗೆ ಸಿಗೋದು ಕೈಗೆ ಅಂತ ಅನ್ಸುತ್ತೆ. ಬಹಳ ಸೊಗಸಾಗಿ ಈ ಒಂದು ಸಾಲುಗಳನ್ನ ಹೇಳ್ತಾರೆ DVG ಅವರು. ಬಹುಶಃ ಈ ತರದ ಒಂದು ಸಾಲುಗಳನ್ನ ನಾವು ಮಕ್ಕಳಿಗೆ ಕಲಿಸುವಾಗ ಬಹಳ ಒಂದು ಎಚ್ಚರಿಕೆಯ ಮಾತುಗಳು ಇವು. ಅವರ ಬದುಕಿನುದ್ದಕ್ಕೂ ಅಥವಾ ಅವರ ಕೊನೆಯ ಉಸಿರಿನವರೆಗೂ ಕೂಡ ಇರುವಂತಹ ಮಾತುಗಳು ಅಂತ ನನ್ಗನ್ಸುತ್ತೆ.
ನೀವು ನಿಮ್ಮ ವಿದ್ಯಾರ್ಥಿಗಳೊಟ್ಟಿಗೆ ಮಾತನಾಡುವಾಗ ಇದು ನಿಮಗ್ ಬಹಳಷ್ಟು ಅನುಭವ ಆಗಿರುತ್ತೆ. ನಾನು ಇಲ್ಲಿ ಒಂದು ಸಣ್ಣ ಸಂಗತಿನ ಹೇಳಲೇಬೇಕು. ನಮ್ಮ ವಿದ್ಯಾರ್ಥಿ ಒಬ್ಬರಿದ್ರು, ಆ ಒಂದು ಹುಡುಗ ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದ. ಆ ಟೈಮಲ್ಲಿ ಏನು ಯಾವ ಕಾರಣ ಅಂತ ನಮಗೆ ಗೊತ್ತಾಗ್ಲಿಲ್ಲ. ಆದ್ರೆ ಅವನನ್ನ ಸ್ಫೂರ್ತಿ ತುಂಬೋ ಕೆಲ್ಸನ ಇಡೀ ಎಲ್ಲ ಶಿಕ್ಷಕರಿಂದ ಮಾಡಿದಾಗ ಅವ್ರ ತಾಯಿ ಬಂದ್ ಹೇಳಿದ್ರು ನಮ್ಗೆ, ನೋಡಿ ಸೂಸೈಡ್ ಮಾಡ್ಕೋಬೇಕು ಅಂತ ಹೋಗಿದ್ದ ಅವನು ಅಂತ. ಅದು ಒಂದೇ ಮಾತು. ಬಟ್ ನಾವ್ ಏನೋ ಹಿನ್ನೆಲೆ ಕೇಳಲಿಲ್ಲ. ಅವನಿಗೆ ಸ್ಫೂರ್ತಿ ತುಂಬುವ ಕೆಲಸ ಅಷ್ಟೇ ನಾವು ಮಾಡಿದ್ದು. ಇವತ್ತು ಅವ್ನು ಚೆನ್ನಾಗಿದ್ದಾನೆ, ಆರಾಮಾಗಿದ್ದಾನೆ, ಎಲ್ಲೋ ಒಂದ್ ಕಡೆ ಅವನ ಸಂಸಾರದೊಟ್ಟಿಗೆ ಇದ್ದಾನೆ ಅಂತ ಅನ್ನೋದು ಇವತ್ತು ನಮಗೆ ನೆಮ್ಮದಿ ಅಂತಂದಿದೆ. ಆ ಹುಡುಗನ್ಗೂ ಆ ಮನಸ್ಸಲ್ಲಿ ಇರಬಹುದು. ನಮ್ಮ ಶಿಕ್ಷಕರೆಲ್ಲರೂ ನನ್ಗೆ ಇನ್ನೊಂದು ಪುನರ್ಜನ್ಮವನ್ನು ಕೊಟ್ರು. ಯಾವ್ದೋ ಒಂದು ಕ್ಷಣವನ್ನ ದಾಟಿದ್ರೆ, ನೀವ್ ಹೇಳಿದ್ರಲ್ಲ, ಆ ಒಂದು ಕ್ಷಣವನ್ನ ದಾಟಿದ್ರೆ, ಆ ಕಷ್ಟದ ಕ್ಷಣ ಅಥವಾ ಆ ನೋವಿನ ಕ್ಷಣವನ್ನ ದಾಟಿದ್ರೆ ಮುಂದೆ ಸಾಗರದಷ್ಟು ವಿಸ್ತಾರವಾದ ಒಂದು ಗೆಲುವು ನಮ್ದಿದೆ ಅನ್ನೋದನ್ನ ನಾವು ಭಾವಿಸ್ಕೊಳ್ಬೇಕಾಗತ್ತೆ. ಅಂತ ಒಂದು ಕೆಲಸ ಯಾವತ್ತು ನಾವು ದುಡುಕಬಾರ್ದು ಮೇಡಮ್. ಹೌದು, ಕಾಲ ಇವತ್ತು ಕಷ್ಟ ಇರ್ಬೋದು, ನಮ್ಗೆ ನಾಳೆ ಸಿಕ್ಕೇ ಸಿಕ್ಕ ಕಾಲಕ್ಕೋಸ್ಕರ ನಾವು ವೆಯ್ಟ್ ಮಾಡ್ಬೇಕು. ತಾಳಿದವನು ಬಾಳಿಯಾನು ಅಂತ ಹೇಳ್ತಾರೆ ಹಿರಿಯವರು. ಆದ್ರೆ ಇವತ್ತಿನ ಜಗತ್ತಿನಲ್ಲಿ ನಮ್ಗೆ ಏನಾಗಿದೆ ಅಂದ್ರೆ ಎಲ್ಲವೂ ಕೂಡ ಈ ತಕ್ಷಣಕ್ಕಾಗ್ಬೇಕು, ಈ ಗಳಿಗೆಲಾಗ್ಬೇಕು, ಇಮಿಡಿಯೇಟ್ಲಿ ಆಗ್ಬೇಕು. ಬಟ್ ಇದು ಆಗೋದಿಲ್ಲ. ಈ ತರ ಆಟಿಟ್ಯೂಡ್ ನಮ್ಮಲ್ಲಿ ಇರ್ಲೇಬಾರ್ದು. ಸ್ವಲ್ಪ ವೆಯ್ಟ್ ಮಾಡ್ಬೇಕು. ಏನೇ ಆಗ್ಲಿ, ಕಷ್ಟವೋ ಸುಖವೋ, ಜೀವನ ಖಂಡಿತವಾಗಿ ಸುಂದರವಾಗಿ ಇರ್ತದೆ. ಇಂದಲ್ಲ ನಾಳೆ. ಕಾಲಕ್ಕಾಗಿ ನಾವು ಕಾಯ್ಬೇಕು, ಆ ಸಮಯಕ್ಕಾಗಿ ನಾವು ಕಾಯ್ಬೇಕು, ಆ ಗಳಿಗೆಗಾಗಿ ಕಾಯ್ಬೇಕು. ಯಾಕಂದ್ರೆ ನಮ್ ಹಿರಿಯವ್ರು ನಾವು ಹೇಳಿದ್ ನಮ್ಗೆ ಮತ್ತೆ ಮತ್ತೆ ನೆನಪಾಗತ್ತೆ. ಉದಾಹರಣೆಗೆ ನನ್ನ ಮದುವೆ ಸಂದರ್ಭದಲ್ಲಿ ಹುಡುಗಿ ಎಲ್ಲಿ ಕೂಡ ಸಿಗದೇ ಇದ್ದಾಗ, ಅಯ್ಯೋ ನಿನ್ ಗಳಿಗೆ ಬರ್ಲಿಲ್ಲ ಮರೆ, ಗಳಿಗೆ ಬರ್ಬೇಕು, ಮದುವೆ ಆಗ್ಲಿಕ್ಕೆ ಟೈಮ್ ಬರ್ಬೇಕು. ಗಳಿಗೆ ಬಂದಾಗ ಅದೆಲ್ಲ ಆಟೋಮೆಟಿಕ್ ಆಗಿ ಹೋಗ್ತದೆ ಅಂತ. ಖಂಡಿತ ಸತ್ಯ ಅದು. ದುಡುಕಿದ್ರೆ ಪ್ರಯೋಜನ ಇಲ್ಲ. ಆದ್ರೆ ನಮ್ಮ ಪ್ರಯತ್ನ ಮಾತ್ರ ಇಲ್ಲಿ ನಿರಂತರವಾಗಿರ್ಬೇಕು, ಶ್ರದ್ಧೆ ಇರ್ಬೇಕು. ನಾವು ದುಡಿಬೇಕು, ಕಷ್ಟಪಡ್ಬೇಕು. ನಾವು ಕಷ್ಟಪಡದ ಜೀವನ ಏನೂ ಆಗೋದಿಲ್ಲ. ಕೃಷ್ಣ ಮತ್ತೆ ಮತ್ತೆ ಮಹಾಭಾರತದಲ್ಲಿ ಕೂಡ ಅದನ್ನೇ ಹೇಳಿದ್ದು, ನೀನು ಕರ್ಮವನ್ನು ಮಾಡ್ತೀಯ, ಫಲ ನಿಮ್ಗೆ ಸಿಗ್ತದೆ, ಹೊರಗು ಬೇಡ ನೀನು. ಅದು ಡಿ ವಿಜಯರು ಹೇಳ್ತಾರೆ. ಬಟ್ ಎಂತ ಅದ್ಭುತವಾದಂತ ಒಂದು ಆ ಕಲ್ಪನಾ ಪ್ರಪಂಚ ಇತ್ತು ಹಿಂದೆ ಅನ್ನೋದೇ ಇಲ್ಲಿ ಅದ್ಭುತ ಅಂತ ಅನ್ಸ್ತದೆ ನನಗೆ. ನಿಜವಾಗಿ ಸರ್, ನಿಜವಾಗಿ ಇವತ್ತಿನ ದಿನಮಾನಕ್ಕೇನು ಅದು ಅನುಭವಯುಕ್ತವಾದ ಮಾತುಗಳು ನಮಗೆ ಅಪ್ಲೈ ಆಗ್ತಾ ಇದೆ ಅಂತ ಹೇಳಿದ್ರೆ ಅದ್ರ ಶಕ್ತಿ ಎಷ್ಟಿದೆ ಅಂತ ಅಲ್ವೇ? ಈ ಕ್ಷಣ ಕುತ್ಕೊಂಡು ಯೋಚನೆ ಮಾಡಿದ್ರು ಯಾವ್ದಾದ್ರು ಒಂದ್ ಸಂದರ್ಭಕ್ಕೆ ಅದು ಅಪ್ಲೈ ಆಗ್ಬಿಡುತ್ತೆ. ನಾವ್ ಅದನ್ನ ಮನ್ಸಲ್ಲಿ ನೆನೆಸ್ಕೊಂಡ್ರೆ ಸಾಕು, ಹೌದು ಇವತ್ತಿಗೆ ಬರ್ದಿದಾರೋ ಏನೋ ಅಂತ ಅನ್ನುವಷ್ಟರ ಮಟ್ಟಿಗೆ ಆ ಸಾಲುಗಳಿರ್ತವೆ. ಇದು ನಿಜವಾಗಿ ನಮ್ಮ ಟಿವಿ ಗುಂಡಪ್ಪನವರ ಎಲ್ಲ ಸಾಲುಗಳಲ್ಲಿ ಅಥವಾ ಅವರ ಸಾಹಿತ್ಯದಲ್ಲಿ ಕಂಡು ಬರುವಂತಹ ಒಂದು ಮಹತ್ತರವಾದ ಸಂಗತಿ ಅಂತ ನನ್ಗನ್ಸುತ್ತೆ. ಬಹಳ ಖುಷಿ ಆಗುತ್ತೆ ಸರ್ ಈ ಮಾತುಗಳನ್ನ ಕೇಳಿಸ್ಕೊಳ್ಳುವಾಗ. ನೀವು ಕೂಡ ಪ್ರತಿದಿನ ಕಗ್ಗ ಸಂವಾದವನ್ನ ಅಂದ್ರೆ ಕಗ್ಗದ ಬಗೆಗಿನ ವ್ಯಾಖ್ಯಾನವನ್ನ ಮಾಡ್ತಾ ಇದ್ದೀರಿ. ತುಂಬಾ ಜನರು ಕೇಳಿಸ್ಕೊಳ್ತಾ ಇದ್ದಾರೆ ಮತ್ತು ಒಳ್ಳೆ ಅಭಿಪ್ರಾಯಗಳನ್ನ ಕೂಡ ಕೊಡ್ತಾ ಇದ್ದಾರೆ. ಒಂದ್ ಸ್ಫೂರ್ತಿ ನೋಡಿ, ನಿಮಗೂ ಶುರುವಲ್ಲಿ ಮಾಡಿದ್ ಒಂದ್ ಕಗ್ಗ ಆದ್ರೂ ಕೂಡ ಆ ನಂತರ ಆ ಮಾತುಗಳು ಅಥವಾ ಸ್ಫೂರ್ತಿಯನ್ನ ತುಂಬುವಂತಹ ಅವರ ಬೆಂತಟ್ಟುವಿಕೆ ನಿಮಗೆ ಇನ್ನಷ್ಟು ಕೆಲಸವನ್ನ ಕಗ್ಗದ ಜೊತೆ ಮಾಡೋದ್ರ ಜೊತೆಯಲ್ಲಿ ನಾನು ಕೂಡ ಕಲಿತಾ ಕಲೀಲಿಕ್ಕೆ ಒಂದು ಅವಕಾಶ ನೋಡಿ. ಅದರ್ವೈಸ್ ನಮಗೆ ಓದ್ಲಿಕ್ಕೆ ಆಗುದಿಲ್ಲ, ತಿಳಿಲಿಕ್ಕೆ ಆಗುದಿಲ್ಲ. ನಮ್ಮ ಕೆಲಸ ನಾವು ಬಹಳ ಒತ್ತಡದಲ್ಲೇ ಇದ್ಬಿಡ್ತೇವೆ. ಅದ್ರ ಜೊತೆಗೆ ಇವನ್ನೆಲ್ಲ ಇಟ್ಕೊಂಡಾಗ ಮಾನಸಿಕವಾದ ಒಂದು ಶಕ್ತಿ ನಮ್ದು ಗಟ್ಟಿ ಆಗ್ತದೆ. ಹಾಗೆ ಯಾವುದೇ ಸಮಸ್ಯೆ ಬಂದು ನಾವು ಎದುರಿಸಬಹುದು. ಬದುಕೆ ಅಷ್ಟೇ ಅಲ್ವಾ ಸರ್, ಪ್ರತಿದಿನ ಕಲಿಕೆ, ಹೊಸ ಹೊಸ ಕಲಿಕೆ. ಅದ್ರಲ್ಲೂ ಶಿಕ್ಷಕರಾದವರಂತೂ ಪ್ರತಿದಿನದ ವಿದ್ಯಾರ್ಥಿ ಅವರು. ಮಾತ್ರ ಅದ್ರಲ್ಲೂ ನಿಮ್ಮ ಎಕ್ಸ್ಪರ್ಟ್ ಅಲ್ಲಿ ಕೆಲಸ ಮಾಡೋಕೆ ಬಹಳ ಆಕ್ಟಿವ್ ಇರ್ಬೇಕು ಸರ್. ಎಲ್ಲರೂ ದೇವರ ಕೃಪೆ, 1000% ಆಕ್ಟಿವ್ ಆಗಿರ್ಲೇಬೇಕು. ಯಾಕಂದ್ರೆ ನಮ್ಮ ಒಂದು ಇದೇ ಹಾಗೆ, ನಮ್ಮ ಪ್ರೇಯರ್ ಕೂಡ ಹಾಗೆ, ಶ್ರಮ ಏವ ಜಯತೆ. ಕಷ್ಟಪಟ್ಟ ಜೀವನದಲ್ಲಿ ಗೆಲ್ತೀಯ. ಆ ನೆಲೆಯಲ್ಲಿ ನಾವು ಮೌಲ್ಯವನ್ನು ಅಳವಡಿಸಿಕೊಂಡೆ ಸಾಕ್ತಾ ಇದ್ದೀವಿ. ವಿದ್ಯಾರ್ಥಿ ಸಮುದಾಯವನ್ನ ಒಂದು ಸಮಾಜದಲ್ಲಿ ಕಟ್ಟಿಕೊಡುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ನಿಮ್ಮ ಮಾತುಗಳು ಹಾಗೆ ಉದಾಹರಣೆಗಳನ್ನ ಕೊಡ್ತಾ ನಿಮ್ಮ ವಿದ್ಯಾರ್ಥಿಗಳು ಬಹಳ ಪುಣ್ಯ ಮಾಡಿದ್ದಾರೆ, ಒಳ್ಳೆಯ ಶಿಕ್ಷಕರು ಅವ್ರಿಗೆ ಸಿಕ್ಕಿದ್ದಾರೆ. ಈ ತರ ಹೇಳ್ಕೊಡೋರು ಯಾರಿದ್ದಾರೆ ಸರ್ ಇವತ್ತಿನ ಇದ್ರಲ್ಲಿ? ನನ್ಗೆ ಅನ್ಸೋದು ಮೊದ್ಲೆಲ್ಲ ನೋಡಿ ಮೌಲಿಕವಾದ ಕಥೆಗಳನ್ನ ಹೇಳ್ತಾ ಪಾಠ ಮಾಡ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಈಗ ತುಂಬಾ ಕೆಲವರು ನಿಮ್ಮಂತವ್ರು ತುಂಬಾ ಕೆಲವರು ಇದ್ದೀರಿ. ಅದಕ್ಕೆ ಈಗ್ಲೂ ಮಳೆ ಬೆಳೆ ಎಲ್ಲ ಚೆನ್ನಾಗ್ ಆಗ್ತದೆ ಅಂತ ನಾನು ಅನ್ಕೊಳ್ತೀನಿ. ನಾವು ನಮ್ಮ ಶಿಕ್ಷಕರನ್ನ ನೆನಪಿಸ್ಕೊಳ್ಳೋ ಸಂದರ್ಭದಲ್ಲಿ
ಇವತ್ತಿನ ಶಿಕ್ಷಣ ವ್ಯವಸ್ಥೆ ಹೀಗಾಗಿದೆಯಲ್ಲ ಅಂತನ್ನೋ ಬೇಸರ ಕೂಡ ಇದೆ. ಆದ್ರೆ ನೀವು ಅದರಿಂದ ಆಚೆಗೂ ಇನ್ನಷ್ಟು ಜನ ಕೇಳಲಿ ಅನ್ನೋ ಕಾರಣಕ್ಕೆ ಈ ತರದ ಕೆಲಸಗಳನ್ನ ಕಗ್ಗದ ಜೊತೆಗೆ ಮಾಡ್ತಾ ಇದ್ದೀರಿ. ಕಗ್ಗದ ಸಾರವನ್ನ ಜನರಿಗೆ ತಲುಪಿಸ್ತಾ ಇದ್ದೀರಿ. ಬಹಳ ಖುಷಿಯ ಸಂಗತಿ. ಮತ್ತೊಮ್ಮೆ ನಿಮಗೆ ನಮ್ಮ ಕಂಪನ ಅಂಕ ಬಳಗದ ಎಲ್ಲ ಸಹೃದಯ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತೇನೆ ಸರ್. ಮತ್ತೆ ಬನ್ನಿ. ಖಂಡಿತ ನನಗೂ ಕೂಡ ಬಹಳ ಖುಷಿ ಆಯ್ತು, ಯಾಕಂದ್ರೆ ನನ್ನ ಅನುಭವಗಳನ್ನ ನಿಮ್ ಜೊತೆ ಹಂಚಿಕೊಳ್ಳಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀರಿ. ನನ್ನ ಪರವಾಗಿ ಕೂಡ ಹೃದಯ ಅಂತರಾಳದಿಂದ ಎಲ್ಲರಿಗೂ ಕೂಡ ಸದಸ್ಯರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಯಾಕಂದ್ರೆ ಇದು ಒಂದು ಕಲಿಯುವಂತ ಒಂದು ಕ್ರಿಯೆ, ಒಂದು ಅವಕಾಶ ಇದು ಅನ್ನೋದನ್ನ ಮತ್ತೊಮ್ಮೆ ಹೇಳುತ್ತಾ ನನ್ನ ಒಂದು ವೈಯಕ್ತಿಕ ನೆಲೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಮತ್ತೊಮ್ಮೆ ನಾನು ಮನಸಾರೆ ಕೈಯನ್ನ ಮುಗಿತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ನಿಮ್ ಮುಂದಿನ ದಿನಗಳಲ್ಲಿ ನಾವು ಮತ್ತೋರ್ವ ರವಿ ತಿರುಮಲಯ್ಯ ಅವ್ರನ್ನ ನಿಮ್ಮೊಳಗಡೆ ಕಾಣಿಸ್ಕೊಳ್ಳಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ಅವರು ಕಗ್ಗದ ಈಗ ಶ್ರೀಕಾಂತ್ ಅವ್ರಿರ್ಲಿ, GS ನಟೇಶ್ ಅವ್ರಿರ್ಲಿ, ಮತ್ತೆ ರವಿ ತಿರುಮಲಯ್ಯ ಅವರಂತೂ ಬಹಳಷ್ಟು ಜನರಿಗೆ ಕಗ್ಗವನ್ನ ತಲುಪಿಸಿ ಹೋಗಿದ್ದಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಹೊಸ ಪೀಳಿಗೆಯ ಜನ ನೀವುಗಳು ಕೆಲಸ ಮಾಡಿದ್ರೆ ನಿಜವಾಗಿ ಒಂದು ಹೊಸ ಪರಂಪರೆಯನ್ನೇ ಹುಟ್ಟು ಹಾಕ್ಬೋದು, ಕಗ್ಗ ಪರಂಪರೆ ಅಂತ. ಅದು ನಿಮ್ಮಿಂದ ಸಾಧ್ಯ ಆಗುತ್ತೆ. ನಾನು ನಿನ್ನೆ ಅಷ್ಟೇ GS ನಟೇಶ್ ಅವರ ಹುಟ್ಟುಹಬ್ಬ ಇತ್ತು. ನಾನು ಮಾತಾಡ್ತಾ ಅವ್ರ ಹತ್ರ ಅದೇ ಹೇಳ್ತಾ ಇದ್ದೆ, ಖುಷಿ ಆಗುತ್ತೆ ಮುಂದಿನ ಪೀಳಿಗೆಗೆ ತಲುಪಿಸುವಂತವ್ರು ಒಂದಷ್ಟು ಜನ ಹುಟ್ಕೊಳ್ತಾ ಇದ್ದಾರೆ ಅಂತ ಅವರು ಬಹಳ ಸಂತೋಷ ಪಟ್ರು. ಅದನ್ನ ಕೇಳಿ ನಿಜವಾಗಿ ನಿಮ್ಮನ್ನು ನೋಡಿ ಅದು ನನ್ಗನ್ಸ್ತು, ಹೌದು ಈ ಒಂದು ವಯಸ್ಸಿಗೆ ನಾವು ಆ ಅನುಭವವನ್ನ ಪಡ್ಕೊಳ್ಳಿಕ್ಕೆ, ಅಂದ್ರೆ ಆಧ್ಯಾತ್ಮ ಅಥವಾ ಈ ಒಂದು ಏನು ತುಂಬಾ ಎತ್ತರದಲ್ಲಿ ಇಟ್ಟಿರುವಂತಹ ಈ ಭಗವದ್ಗೀತೆ ಅಂತಹ ಅನುಭವಗಳನ್ನ ಈ ಕ್ಷಣಕ್ಕೆ ಪಡ್ಕೊಳ್ಳೋದಿದೆಯಲ್ಲ, ಇದು ನಿಜವಾಗಿ ಒಂದು ಸಾಧನೆಯೇ ಅಂತ ನನ್ಗನ್ಸುತ್ತೆ. ಬಹಳ ಸಂತೋಷ ಆಯ್ತು ಸರ್. ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ನಾವು ಮಾತಾಡ್ತಾ ಇದ್ರೆ ಮಾತಾಡ್ತಾನೇ ಇರ್ತೀವಿ ಅಂತ ಅನ್ಕೊಳ್ತೀನಿ. ಆದ್ರೆ ಸಮಯದ ಯಾಕಂದ್ರೆ ಇವತ್ತಿನ ದಿನಗಳನ್ನ ಮಾತನಾಡುವಂತ ಕ್ರಿಯೆ ಕಡಿಮೆ ಆಗಿದೆ. ಹೌದು ಬರೀ ಯಾಕಂದ್ರೆ ಭಾವನೆಗಳನ್ನ ಹಂಚಿಕೊಂಡಾಗ ಮಾತ್ರವೇ ಈ ಪ್ರಪಂಚ ವಿಸ್ತಾರ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಹೌದು ಮನುಷ್ಯನನ್ನ ನೋಡುವಂತ ಅಂತರಂಗವನ್ನು ನೋಡುವಂತ ಅವನ್ನ ವಿಚಾರವನ್ನೇ ಇಲ್ಲಿ ಕಗ್ಗದಲ್ಲಿ ಕವಿ ಹೇಳುವುದನ್ನ ಕೂಡ ನಾವು ನೆನಪಿಸಿಕೊಳ್ಳಬಹುದು. ನಿಜ ಸರ್, ಖಂಡಿತ. ಒಂದು ಒಳಗಣ್ಣು ಮತ್ತೆ ತೆರೆದುಕೊಳ್ಳಲಿ ಈ ಜಗತ್ತಿನಲ್ಲಿ ಅಂತ ನಾನು ಹೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಮಾತನಾಡಿದಕ್ಕಾಗಿ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತೀನಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.